ಪ್ರಕಾಶ್ ಅವರು, ಅಧ್ಯಕ್ಷರಾದ ಶ್ರೀಕರ್ ಕಿಣಿಯವರು, ವಿಜಯ್ ಪಂಡಿತ್, ಸುದೇಶ್ ಮರೋಳಿ, ಕಾರ್ಯದರ್ಶಿಯವರಾದಂತಹ ಭರತ್ ಕುಮಾರ್ ಹಾಗೂ ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರಾದ ಎಂ ವಾಸುದೇವ್ ರಾವ್ ಅವರು ವೇದಿಕೆಯತ್ತ ಬರ್ತಾ ಇದ್ದಾರೆ. ಉಳಿದ ಎಲ್ಲ ನಮ್ಮ ಸದಸ್ಯರು ಆದಷ್ಟು ಎದುರು ಭಾಗದ ಆಸನವನ್ನು ಸ್ವೀಕರಿಸಿ ಈ ಸಭಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೇ ಪ್ರಿಯನೇ, ತಟಿಲ ತಾಂಗಿತ ಕೋಮಲಾಂಗನೆ, ಕರ್ಣ ಕುಂಡಲ ಧಾರಣೆ, ತಟಿಲ ತಾಂಗಿತ ಕೋಮಲಾಂಗನೆ, ಕರ್ಣ ಕುಂಡಲ ಧಾರಣೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ. ಶಾರದಾ ವೇದಿಕೆಯ ಸದಸ್ಯರಿಗೆ ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಶಾರದಾ ನಿಕೇತನ ನಾವೆಲ್ಲ ಏನು ನಿಂತಿದ್ದೇವ, ಈ ಒಂದು ಶಾರದಾ ನಿಕೇತನ ನಿರ್ಮಾಣಗೊಳ್ಳುವಲ್ಲಿ ಬಹಳ ಪ್ರಾಮಾಣಿಕವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದವರಲ್ಲಿ ಸನ್ಮಾನ್ಯ ಉಳ್ಳಾಲ ಜನಾರ್ದನಾಚಾರ್ಯರ ಹೆಸರು ತಮಗೆಲ್ಲ ಗೊತ್ತಿರಬಹುದು. ಇತ್ತೀಚೆಗೆ ಆಕಸ್ಮಿಕವಾಗಿ ಅವರು ನಮ್ಮನ್ನಗಲಿದ್ದಾರೆ. ಒಂದು ದೊಡ್ಡ ಸಮಾಜಕ್ಕೆ ನಷ್ಟ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಂತಹ ಪುಣ್ಯಾತ್ಮರ ಸ್ಮರಣೆಯನ್ನು ನಾವು ಕೃತಜ್ಞತಾಪೂರ್ವಕವಾಗಿ ಒಂದು ಕ್ಷಣ ನಿಂತು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ಶ್ರೀಯುತ ಜನಾರ್ದನಾಚಾರ್ಯ ಇವರಿಗೆ. ಕಾರ್ಯಕ್ರಮದ ಅತಿಥಿಗಳು ಅಂತ ಯಾರಿಲ್ಲ, ನಮ್ಮವರೇ ಇದ್ದಾರೆ. ಆದರೂ ಕೂಡ ಈ ಒಂದು ಸಂಪ್ರದಾಯವನ್ನು ನಾವು ಬಿಡುವ ಹಾಗಿಲ್ಲ. ಸಭಾ ಮರ್ಯಾದೆಯ ಪ್ರಕಾರ ಇರುವಂತಹ ನಮ್ಮವರನ್ನು ಸ್ವಾಗತಿಸಲಿಕ್ಕೆ ನಮ್ಮ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಭರತ್ ಕುಮಾರ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಕರ್ ಕಿಣಿಯವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉತ್ಸವ ಸಮಿತಿಯ ಹಿರಿಯರು ಗೌರವಾಧ್ಯಕ್ಷರಾದಂಥ US ಪ್ರಕಾಶ್ ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ 2 ಕಾರ್ಯಕ್ರಮ ಇದೆ. ಇದರ ಕೇಂದ್ರ ಬಿಂದು ಈ ಸ್ಮರಣ ಸಂಚಿಕೆ ಆಗಬೇಕಾದರೆ 100ಕ್ಕೆ 100 ಅದರ ಒಂದು ಶ್ರೇಯ ಸಿಗಬೇಕಾದರೆ ಅದು ಶ್ರೀ ವಾಸುದೇವರವರವರಿಗೆ, ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಾಧ್ಯಕ್ಷರಾದಂಥ ವಿಜಯ್ ಪಂಡಿತರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಲದ ನಮ್ಮ ವೈದಿಕ ಬಹಳ ದೊಡ್ಡ ಶತಚಂಡಿಕಾ ಯಾಗದ ಪ್ರಧಾನ ಸಂಚಾಲಕರಾಗಿ ದುಡಿದಂಥ
ರವೀಂದ್ರ ಮರಳಿಯವರ ಸುಪುತ್ರ ಸುದೇಶ್ ಮರಳಿಯವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸುಮಾರು 20 ವರ್ಷಗಳಿಂದ ಈ ಉತ್ಸವ ಸಮಿತಿಗೆ ಬಹುದೊಡ್ಡ ಬೆನ್ನೆಲುಬಾಗಿ ಸಹಕಾರ ನೀಡುವಂಥ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾದಂಥ ರೇಣುಕಾ ಕಿಶೋರ್ ಕಾಂಚನ್ ಅವರನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ಈ ಪುಸ್ತಕ ಬಿಡುಗಡೆ ಹಾಗೂ ಒಂದು ಪೌರ ಸನ್ಮಾನ ಕಾರ್ಯಕ್ರಮ ಶ್ರೀ ಎಂ ವಾಸುದೇವರವರವರಿಗೆ, ಅದಕ್ಕೆ ಬಂದಂಥ ಎಲ್ಲ ಸಂಘ ಸಂಸ್ಥೆಯ ಕಾರ್ಯಕರ್ತರನ್ನು, ಮಾಧ್ಯಮ ಮಿತ್ರರನ್ನು ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಬಂಧುಗಳೇ, ತಮಗೆಲ್ಲ ಈಗಾಗಲೇ ತಿಳಿದ ಹಾಗೆ ಉಳ್ಳಾಲ ನರಸಿಂಹ ಮಲ್ಯ ಮತ್ತು ಸನ್ಮಾನ್ಯ ದಿವಂಗತ ದಯಾನಂದ ನಾಯಕ್ ಅಂಥವರ ಒಂದು ನೇತೃತ್ವದಲ್ಲಿ ಬೆಳೆದು ಬಂದಂತಹ ಈ ಒಂದು ಸಂಸ್ಥೆ ಶಾರದಾ ಉತ್ಸವ ಕಳೆದ 75 ವರ್ಷಗಳಿಂದ ಈ ಒಂದು ಉಳ್ಳಾಲದಲ್ಲಿ ಹೇಗೆ ನಡೆದು ಬಂತು ಎನ್ನುವುದನ್ನು ನಾವು ಮುಂದಿನ ಪೀಳಿಗೆಗೆ ನೆನಪಿಸಲಿಕ್ಕೋಸ್ಕರ ಉಳಿದಿರುವಂತಹ ಮಾಧ್ಯಮ ಅಂದರೆ ಅದು ಒಂದು ಸ್ಮರಣ ಸಂಚಿಕೆಯ ರೂಪದಲ್ಲಿ, ಪುಸ್ತಕ ರೂಪದಲ್ಲಿ ಇರುವಂಥದ್ದು. ಪ್ರಾಯಶಃ ನಮ್ಮಲ್ಲಿ ಇರುವವರಿಗೆ, ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ, ಉಳ್ಳಾಲ ದಯಾನಂದ ನಾಯಕರ ಜೀವಿತಾವಧಿಯಲ್ಲಿ 1972ನೇ ಇಸವಿಯಲ್ಲಿ ರಜತ ಮಹೋತ್ಸವ ಆಚರಣೆ ಆಗಿತ್ತು. ಆಗ ಒಂದು ಸಣ್ಣ ಮಟ್ಟಿನ ಒಂದು ಸ್ಮರಣ ಸಂಚಿಕೆ ಅವರು ಮಾಡಿದ್ರು. ಆ ಬಳಿಕ 1997ರಲ್ಲಿ ಸ್ವರ್ಣ ಮಹೋತ್ಸವ ಆದಾಗ ಒಂದು ದೊಡ್ಡ ಪ್ರಮಾಣದ ಶ್ರೀ ಶಾರದಾ ಎನ್ನುವಂತಹ ಒಂದು ಸ್ಮರಣ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೆವು. ಆಮೇಲೆ 60ನೇ ವರ್ಷಕ್ಕೆ ಶ್ರೀ ವಾಗ್ದೇವಿ ಎನ್ನುವಂತಹ ಒಂದು ಸ್ಮರಣ ಸಂಚಿಕೆಯನ್ನು ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಬಿಡುಗಡೆ ಮಾಡಿತ್ತು. ಕಳೆದ ವರ್ಷ 2022ರಲ್ಲಿ ಅಮೃತ ಮಹೋತ್ಸವವನ್ನು 75ನೇ ವರ್ಷವನ್ನು ಆಚರಣೆ ಮಾಡುವಾಗ ನಮ್ಮ ಉತ್ಸವ ಸಮಿತಿಯ ಸಭೆಯಲ್ಲಿ ಈ ಒಂದು ಸ್ಮರಣ ಸಂಚಿಕೆಯನ್ನು ಮುದ್ರಿಸುವ ಬಗ್ಗೆ ಸಾಕಷ್ಟು ವಿಚಾರ ವಿನಿಮಯಗಳು ಆದಾಗ, ಪುಸ್ತಕ ಆಗಬೇಕಾ ಬೇಡವಾ, ಮಾಡುವುದಾದರೆ ಹೇಗೆ ಎನ್ನುವಂತಹ ಒಂದು ಜಿಜ್ಞಾಸೆಗಳು ಬಂದು ಕೊನೆಗೆ ಅದು ಎಲ್ಲರ ಒಂದು ಸರ್ವಾನುಮತದಿಂದ 75 ವರ್ಷದವರೆಗೆ ಈ ಒಂದು ಉತ್ಸವ ಹೇಗೆ ಬೆಳೆದು ಬಂದಿದೆ ಎನ್ನುವಂತಹ ಒಂದು ನೆನಪನ್ನು ನಮ್ಮ ಮುಂದಿನ ಪೀಳಿಗೆಗೆ ನೆನಪಿಸಿಕೊಡುವಂತಹ ಕರ್ತವ್ಯದ ದೃಷ್ಟಿಯಿಂದ ಶಾರದಾಮೃತ ಎನ್ನುವಂತಹ ಒಂದು ಸ್ಮರಣ ಸಂಚಿಕೆಯನ್ನು ನಾವು ಮಾಡಲಿಕ್ಕೆ ವಿದ್ಯುಕ್ತರಾದೆವು. ಇದರ ಒಂದು ಜವಾಬ್ದಾರಿಯನ್ನು ಸನ್ಮಾನ್ಯ ನಮ್ಮದೇ ಅಧ್ಯಾಪಕರಾದಂತಹ ಶ್ರೀಯುತ ಸನ್ಮಾನ್ಯ ಎಂ ವಾಸುದೇವರಾವ್ ಅವರಿಗೆ ಅದರ ಪೂರ್ಣ ಜವಾಬ್ದಾರಿಯನ್ನು ನೀಡಿ, ಅವರಿಗೆ ಸಹಾಯಕರಾಗಿ ನಾವೆಲ್ಲರ ಒಂದು 4-5 ಮಂದಿ ಸೇರಿಕೊಂಡು ಈ ಒಂದು ಪುಸ್ತಕವನ್ನು ರಚನೆ ಮಾಡುವಂಥ ಅವಕಾಶ ನಮಗೆ ಒದಗಿ ಬಂತು. ಮುಖ್ಯವಾಗಿ ಈ ಪುಸ್ತಕದ ಬಗ್ಗೆ ಹೇಳುವುದು ಏನಂತ ಹೇಳಿದರೆ, ಈ ಪುಸ್ತಕದಲ್ಲಿ ಅಡಕವಾಗಿರುವಂತಹ ಕೆಲವು ಮುಖ್ಯ ಅಂಶಗಳನ್ನು ಮಾತ್ರ ಹೇಳ್ತೇನೆ. ನಮ್ಮ ಉತ್ಸವ ನಡೆದು ಬಂದ ದಾರಿಯ ಬಗ್ಗೆ ಒಂದು ಲೇಖನ ಇದೆ. ಆಮೇಲೆ ವಿಶೇಷವಾಗಿ ಈ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಹಿರಿಯರು ನಮ್ಮನ್ನು ಅಗಲಿ ಹೋಗಿದ್ದಾರೆ, ಅನೇಕ ಹಿರಿಯ ಕಾರ್ಯಕರ್ತರು ಅಗಲಿ ಹೋಗಿದ್ದಾರೆ. ಅಂಥವರನ್ನು ಪ್ರತ್ಯೇಕವಾಗಿ ಸ್ಮರಿಸುವಂತಹ ಒಂದು ವಿಭಾಗವನ್ನು ನಮ್ಮ ಸನ್ಮಾನ್ಯ ಸಂಪಾದಕರು ಅದನ್ನು ಅಮೃತ ಚೇತನರು ಎನ್ನುವ ರೀತಿಯಲ್ಲಿ ಅದಕ್ಕೆ ಒಂದು ಹೆಡ್ಡಿಂಗ್ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಅಂತ ಹೇಳಿದರೆ ಪ್ರತಿಯೊಬ್ಬರ ಪ್ರಾಯಶಃ ಮನೆಗೆ ನಾವು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪ್ರಯತ್ನವನ್ನು ನಮ್ಮ ವಾಸುದೇವರಾಯರು ಮಾಡಿ ಆ ಒಂದು ಅಮೃತ ಚೇತನರು ಎನ್ನುವಂತಹ ಒಂದು ವಿಭಾಗವನ್ನು ಅದ್ಭುತವಾಗಿ ಚಿತ್ರಿಸಿಕೊಟ್ಟಿದ್ದಾರೆ. ಆಮೇಲೆ ಅನೇಕ ವಿದ್ವತ್ಪೂರ್ಣವಾದಂತಹ ಲೇಖನಗಳು ಸರಸ್ವತಿ ದೇವಿಯ ಬಗ್ಗೆ ಒಳ್ಳೆ ಲೇಖನಗಳನ್ನು, ಯಾಕೆ ಅಂತ ಕೇಳಿದರೆ ಅನೇಕರಿಗೆ ಶಾರದಾ ದೇವಿಯ ಬಗ್ಗೆ ಬೇರೆ ಬೇರೆ ಸ್ವರೂಪಗಳ ಬಗ್ಗೆ ಏನಾದರೂ ಅಧ್ಯಯನ ಮಾಡಲಿಕ್ಕೆ ಆಸಕ್ತಿ ಇದ್ದವರಿಗೆ ಇದು ಒಂದು ಒಳ್ಳೆಯ ಕಲೆಕ್ಟಿವ್ ಆಗುವಂತಹ ಒಂದು ಲೇಖನಗಳು ಇದರಲ್ಲಿ ಅಡಕವಾಗಿದೆ. ಅದು ನಮ್ಮ ಹೆಮ್ಮೆ. ಹಾಗೆಯೇ ಇನ್ನೂ ವಿಶೇಷವಾಗಿ ನಮ್ಮ ಉಳ್ಳಾಲದ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು, ಪ್ರಮುಖವಾದವುಗಳನ್ನು ಗುರುತಿಸಿ ಅದರ ಒಂದು ಫೋಟೋವನ್ನು ಹಾಕುವ ಮೂಲಕ ಆ ಕ್ಷೇತ್ರದ ಚರಿತ್ರೆಯನ್ನು ಕೂಡ ಇದರಲ್ಲಿ ನೀಡುವಂಥ ಒಂದು ಪ್ರಯತ್ನ ಮಾಡಲಾಗಿದೆ. ಆಮೇಲೆ ಈ ಒಂದು ಉತ್ಸವದ ಯಶಸ್ಸಿಗೆ ದುಡಿದಂತಹ ಯಾರೆಲ್ಲ ಪ್ರಮುಖ ಕಾರ್ಯಕರ್ತರಿದ್ದಾರೆ ಅಂಥವರ ಬಗ್ಗೆ ಒಂದು ಚುಟುಕಾದ ವಿವರಣೆಯನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಉತ್ಸವವನ್ನು 75 ವರ್ಷಗಳಲ್ಲಿ ಅಥವಾ 50 ವರ್ಷಗಳಲ್ಲಿ 60 ವರ್ಷಗಳಲ್ಲಿ ಕಂಡವರು ಅನೇಕರಿದ್ದಾರೆ. ಅವರವರು ಕಂಡಂತಹ ಉತ್ಸವದ ಒಂದು ಬರಹದ ಮೂಲಕ ಕೊಟ್ಟದ್ದನ್ನು ಈ ಪುಸ್ತಕದಲ್ಲಿ ಪ್ರಕಟ ಆಗಿದೆ. ಆಮೇಲೆ 75ನೇ ಶಾರದಾ ಉತ್ಸವದ ಎಲ್ಲ ವಿಭಾಗಗಳ ಫೋಟೋಗಳ ಸಹಿತ ವಿವರಗಳು, ಆಮೇಲೆ ಅದ್ಭುತವಾಗಿ ನಡೆದಂತಹ ಶತಚಂಡಿಕಾ ಯಾಗದ ವಿವರಗಳು,
ಮತ್ತು ಈ ಎಲ್ಲ ಪುಸ್ತಕಕ್ಕೆ ನೆರವಾದಂಥವರು ಜಾಹೀರಾತುದಾರರು, ಅನೇಕ ಜಾಹೀರಾತುದಾರರು ಬಂಧುಗಳು ನಮಗೆ ಸಹಕರಿಸಿದ್ದಾರೆ. ಈ ಒಂದು ಪುಸ್ತಕ ಬಹಳ ವಿಳಂಬವಾಗಿ ನಾವು ಇದನ್ನು ಅನಾವರಣಗೊಳಿಸುವಂಥ ಒಂದು ಪರಿಸ್ಥಿತಿ ಒದಗಿ ಬಂತು. ಶಾರದಾ ಉತ್ಸವದ ಸಂದರ್ಭದಲ್ಲಿ ನಾವು ಸಾಂಕೇತಿಕವಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದರೂ ಕೂಡ ಆಮೇಲೆ ಕೆಲವು ತೊಡಕುಗಳು, ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು, ಕೆಲವೊಮ್ಮೆ ನಮ್ಮ ಪ್ರಧಾನ ಸಂಪಾದಕರಿಗೆ ಅವರ ಊರಿಗೆ ತೆರಳುವಂಥ ಸಂದರ್ಭ, ಮತ್ತು ಆರೋಗ್ಯದ ಸಮಸ್ಯೆಗಳು ಇತ್ಯಾದಿಗಳೆಲ್ಲ ಬಂದಾಗ ಅನೇಕರು ಕೇಳಿರ್ಬೋದು, ಈ ಪುಸ್ತಕ ಇನ್ನೊಂದು ಶಾರದಾ ಉತ್ಸವಕ್ಕೆ ಬಿಡುಗಡೆ ಆಗುವುದಾ ಎನ್ನುವಂಥ ಒಂದು ಅಪಸ್ವರ ಸಹ ಕೆಲವರ ಬಾಯಿಂದ ತಮಾಷೆಗೆ ಕೇಳಿರ್ಬೋದು. ಅದರ ವಿಷಯ ಗೊತ್ತಿದ್ದವರಿಗೆ ಖಂಡಿತ ಗೊತ್ತಿರ್ತದೆ ಏನು ಸಮಸ್ಯೆ ಇದೆ ಅಂತೇಳಿ. ಅಂತೂ ಒಟ್ಟಿನಲ್ಲಿ ಪರಿಶ್ರಮ ಪಟ್ಟು ಈ ಒಂದು ಪುಸ್ತಕ ಒಳ್ಳೆಯ ರೂಪದಲ್ಲಿ ಮುದ್ರಣ ಆಗಿ ಬಂದಿದೆ. ಇದರ ಅನಾವರಣ ಕಾರ್ಯಕ್ರಮ ಇದೀಗ ಆಗಬೇಕಾಗಿದೆ. ಈ ಒಂದು ಅನಾವರಣ ಕಾರ್ಯಕ್ರಮವನ್ನು ನಮ್ಮ ಉತ್ಸವ ಸಮಿತಿಯ ಹಿರಿಯರಾದ ಸನ್ಮಾನ್ಯ US ಪ್ರಕಾಶ್ ಅವರು ಈಗ ಅನಾವರಣಗೊಳಿಸಿ ನಮಗೆ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶೋರೂಪಿಣಿಯಾದಂಥ ಶಾರದಾ ಮಾತೆಯನ್ನು ಮನಸಾರೆ ಸ್ಮರಣೆ ಮಾಡುತ್ತಾ, ವೇದಿಕೆಯಲ್ಲಿ ಇರುವಂಥ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶೇಖರ್ ಕಿಣಿಯವರೇ, ಕಾರ್ಯಾಧ್ಯಕ್ಷರಾದ ವಿಜಯ ಪಂಡಿತರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಭರತ್ ಕುಮಾರ್ ಅವರೇ, ಅದೇ ರೀತಿ ನಮ್ಮ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂಥ ರೇಣುಕಾ ಕಾಂಚಂದ್ ಅವರೇ, ಪ್ರಧಾನ ಉತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾದಂಥ ವಾಸುದೇವರಾವ್ ಅವರವರೇ, ಹಾಗೂ ನಮ್ಮ ಶತಚಂಡಿಕೆಯಾಗ ಮತ್ತು ಈ ಉತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾದ ಸುದೇಶ್ ಮರವಳ್ಳಿ ಅವರೇ, ಅದೇ ರೀತಿ ಪ್ರಧಾನ ಸಂಚಾಲಕರಾದಂಥ ನಮ್ಮ ಪಶುಪತಿ ಉಳ್ಳಾಲ್ರವರೇ, ಹಾಗೂ ಇದರಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸೋದರ ಸೋದರಿಯರೇ, ನಾವೆಲ್ಲ ಹಿಂದೆ ನಾಗಬ್ರಹ್ಮಾದಿ ಪಂಚದೈವ ಶಕ್ತಿ ಹತ್ರ ಮತ್ತು ಮಾತೆ ಶಾರದೆ ಹತ್ರ ಒಟ್ಟಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದಂತೆ ನಮ್ಮ 75ನೇ ವರ್ಷದ ಶ್ರೀ ಶಾರದಾ ಅಮೃತ ಮಹೋತ್ಸವ ಅತ್ಯಂತ ವೈಭವದಿಂದ ಅದ್ಧೂರಿಯಾಗಿ ಊರ ಪರವೂರ ಸಮಸ್ತ ಭಕ್ತ ಜನರ ಒಂದು ಒಗ್ಗೂಟಿಗೆಯಿಂದ ಅವರ ಮತ್ತು ಸಂಘ ಸಂಸ್ಥೆಗಳ ಹಾಗೂ ಧಾರ್ಮಿಕ ಸಂಸ್ಥೆಗಳ ಎಲ್ಲ ನಮ್ಮ ಹಿಂದೂ ಸಮಾಜ ಬಾಂಧವರ ಒಂದು ಪೂರ್ಣ ತ್ರಿಕರಣಪೂರ್ವಕವಾದಂಥ ಒಂದು ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ, ಅದರಲ್ಲೂ ವಿಶೇಷವಾಗಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂಥ ನಮ್ಮ ಶತಚಂಡಿಕಾ ಯಾಗ ಮತ್ತು ಅನ್ನ ಸಂತರ್ಪಣೆ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆಯೋದಕ್ಕೆ ನಮಗೆ ಆ ತಾಯಿ ಅನುಗ್ರಹ ಮಾಡಿದ್ದಾಳೆ. ಅಂತ ಒಂದು ಆ 75ನೇ ವರ್ಷದ ಆ ಒಂದು ಮಹೋತ್ಸವದಲ್ಲಿ ಭಾಗವಹಿಸಿ ಆ ಯೋಗ ಭಾಗವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ನಾವು ಅನೇಕ ಕಾರ್ಯಕರ್ತರು ಬೇರೆ ಬೇರೆ ವಿಧದಲ್ಲಿ ಮಹಿಳಾ ವೇದಿಕೆಯಲ್ಲಿರ್ಬೋದು, ಅನೇಕ ಕಾರ್ಯಕರ್ತರು ಕೂಡ ಅವರವರ ಪಾಲಿಗೆ ಬಂದಂತಹ ಸೇವೆಯನ್ನು ಮಾಡಿದ ಮೂಲಕ ಆ ಒಂದು ಉತ್ಸವ ವಿಶೇಷವಾಗಿ ಅನ್ನದಾನ ಇರ್ಬೋದು ಅಥವಾ ಇತರ ಚಂಡಿಕಾ ಯಾಗದ ಪ್ರಸಾದ ವಿತರಣೆ ಇಂಥ ಎಲ್ಲ ವ್ಯವಸ್ಥಿತವಾಗಿ ನಡೆದಿದೆ. ಎಲ್ಲರ ಊರ ಪರದಲ್ಲಿ ಬಂದವರು ನನ್ನಲ್ಲಿ ಕೂಡ ಹೇಳಿದ್ದಾರೆ, ಬಹಳ ಅಚ್ಚುಕಟ್ಟಾಗಿ ನಿಮ್ಮ ಕಾರ್ಯಕ್ರಮ ನಡೆದಿದೆ ಅಂತೇಳಿ. ಅದು ನಮಗೆ ಎಲ್ಲರಿಗೂ ಉತ್ಸವ ಸಮಿತಿಯ ಸರ್ವರಿಗೂ ಒಂದು ತೃಪ್ತಿಯನ್ನು ತಂದಿದೆ. ಈಗಾಗಲೇ ನಮ್ಮ ಪ್ರಧಾನ ಸಂಚಾಲಕರು ಈ ಹೇಳಿದಂತೆ ಪಶುಪತಿ ಹೇಳಿದಂತೆ ನಾವು 75ನೇ ವರ್ಷದಲ್ಲಿ ಏನಾದರೂ ಮಾಡಿ ಒಂದು ಸ್ಮರಣ ಸಂಚಿಕೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಆ ಒಂದು ಡಾಕ್ಯುಮೆಂಟೇಶನ್ ಆಗಿ ಇರಬೇಕು, ಆ ರೀತಿಯಾಗಿ ಇರಬೇಕು ಅಂತ ಆ ಸ್ಮರಣ ಸಂಚಿಕೆ ಮಾಡಬೇಕಂತ ಒಂದು ನಿಶ್ಚಯ ಮಾಡಿಕೊಂಡು ಅದಕ್ಕೆ ಒಂದು ನಾವು
ಸಂಪಾದಕ ಮಂಡಳಿಯನ್ನು ಮಾಡಿದ್ದೇವೆ. ಅದಕ್ಕೆ ಪ್ರಧಾನ ಸಂಚಾಲಕರಾಗಿ ಪ್ರಧಾನ ಸಂಪಾದಕರಾಗಿ ನಮಗೆಲ್ಲರೂ ಮಾರ್ಗದರ್ಶಕರು, ಅವರು ಅಧ್ಯಾಪಕರು ಆದಂಥ ವಾಸುದೇವರಾವ್ ಅವರವರು ಅದರ ಪ್ರಧಾನ ಸಂಪಾದಕರಾಗಿದ್ದಾರೆ. ಅದೇ ರೀತಿ ಅದಕ್ಕೆ ಡಾಕ್ಟರ್ ಅರುಣ್ ಉಳ್ಳಾಳ್ ಅಂತೇಳಿ ಈ ಸಲ ಅವರಿಗೆ ಭಗವತಿಯ ಒಂದು ಆರಾಧನೆಯ ವಿಷಯದಲ್ಲಿ ಅಧ್ಯಯನ ಮಾಡಿದವರಿಗೆ ಡಾಕ್ಟರೇಟ್ ಸಿಕ್ಕಿದೆ ಅಂತ ಆ ಅರುಣ್ ಉಳ್ಳಾಳ್ರವರು, ಅದೇ ರೀತಿ ಪಶುಪತಿ ಉಳ್ಳಾಳ್ ಅವರು, ಅದೇ ರೀತಿ ಭರತ್ ಉಳ್ಳಾಳ್, ಅದೇ ರೀತಿ ನಮ್ಮ ಸಾವಿತ್ರಿ ಭಟ್ ಇವರೊಳಗಿನ 5 ಜನರ ಒಂದು ಮಂಡಳಿಯನ್ನು ನಾವು ಅವರಿಗೆ ಈ ಜವಾಬ್ದಾರಿ ಕೊಟ್ಟಿದ್ದೆವು. ಆದರೆ ಈಗಾಗಲೇ ನಮ್ಮ ಪಶುಪತಿಯವರು ಹೇಳಿದ ಹಾಗೆ ನನಗೆ ಬಹಳವಾದಂಥ ಒಂದು ಸಂತೋಷ ಆದದ್ದೆಂದರೆ, ಯಾವಾಗಲೂ ಹೇಳ್ತಾ ಇದ್ದಾರೆ, ನಮ್ಮ ಸ್ಥಾಯಿ ಸಮಿತಿಯವರು, ನಮ್ಮ ಹಿರಿಯರು ಸದಸ್ಯರೆಲ್ಲ ಹೇಳ್ತಿದ್ದಾರೆ, ಉಳ್ಳಾಳದಲ್ಲಿ 75 ವರ್ಷದ ಹಿಂದೆ ಒಂದು ಉತ್ಸವ ಪ್ರಾರಂಭವಾಗಿ ಇವತ್ತಿನವರೆಗೆ ಬಹಳ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅತ್ಯಂತ ವರ್ಷದಿಂದ ವರ್ಷಕ್ಕೆ ವೈಭವದಿಂದ ನಡೀತಾ ಇದೆ. ಆದ್ರಿಂದ ಇದಕ್ಕೆ ಅನೇಕ ಜನರು, ಅನೇಕ ಕಾರ್ಯಕರ್ತರು, ರಾತ್ರಿ ಹಗಲು, ಈಗಿನ ಕಾಲ ಈಗ ಎಲ್ಲ ಕೆಲವು ಸೌಲಭ್ಯಗಳಿದೆ, ಆಗ ಯಾವುದೇ ಸೌಲಭ್ಯಗಳಿರಲಿಲ್ಲ. ಎಲ್ಲ ಒಂದು ಮಂಟಪ ಕಟ್ಟುವುದಾಗಲಿ ಇರ್ಬೋದು, ಒಂದು ಸ್ಟೇಜ್ ಮಾಡುವಂಥದ್ದು, ಅದು ಲೈಟ್ ಕಂಬ ಆಗುವುದು, ಎಲ್ಲದಕ್ಕೂ ಕೂಡ ಆ ಶ್ರಮದ ಮೂಲಕವೇ, ಪರಿಶ್ರಮದ ಮೂಲಕವೇ ಬೆವರು ಸುರಿಸಿಯೇ ಆ ಒಂದು ಕಾರ್ಯಕ್ರಮವನ್ನು ಕಾರ್ಯಕರ್ತರು ಮಾಡಬೇಕಾಗಿತ್ತು. ಆ ಪರಿಸ್ಥಿತಿ ಇದು. ಆದರೆ ಅಂತ ಒಂದು ಪರಿಸ್ಥಿತಿ ಇರುವಾಗ ಆ ಮುಂದಿನ ಪೀಳಿಗೆಗೆ ಅವರ ಆ ಒಂದು ಶ್ರಮವನ್ನು ನಾವು ಪರಿಚಯಿಸಬೇಕಾದ್ರೆ 75 ವರ್ಷಗಳ ಹಿಂದೆ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಸಕ್ರಿಯವಾಗಿ ಭಾಗವಹಿಸಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಯಾರು ನಮ್ಮ ಕಣ್ಣ ಮುಂದೆ ಈಗ ಇಲ್ಲ, ಕಣ್ಮರೆ ಆಗಿದ್ದಾರೆ, ಕೀರ್ತಿಶೇಷರಾಗಿದ್ದಾರೆ, ಅಂಥವರ ಹೆಸರನ್ನು ನಾವು ಅದರಲ್ಲಿ ನಮೂದಿಸಿದರೆ, ಅವರ ಒಂದು ಸಣ್ಣ ಪುಟ್ಟ ಪರಿಚಯವನ್ನು ಮಾಡಿದರೆ ಬಹಳ ಒಳ್ಳೆಯದಿತ್ತು ಅಂತೇಳಿ ಒತ್ತಿಯಾಗಿ ನಮ್ಮ ವಾಸವ ಮಾಸ್ಟರ್ ಹೇಳಿದ್ದಾರೆ. ಅವರು ಕೂಡ ಬಹಳ ಸಂತೋಷದಿಂದ ಒಪ್ಪಿದ್ದಾರೆ. ಆದ್ರಿಂದ ಶತ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ. ನಮ್ಮ ಈಗ ಹೇಳಿದಾಗೆ ನಮ್ಮ ನೇತಾರರಿರ್ಬೋದು, ಈಗ ನಮ್ಮ ಮಲ್ಯರಿರ್ಬೋದು ಅಥವಾ ದಯಾನಂದ ನಾಯಕರು ಇರ್ಬೋದು, ನಮ್ಮ ರವೀಂದ್ರ ಮರೋಳಿ ಅಂತವರು ಇರ್ಬೋದು, ಅವರು ಮೇಧಾವಿಗಳು ಎದುರಿನಲ್ಲಿ ನಿಂತು ಕೆಲಸ ಆದರೆ ಒಂದು ಲೈಟ್, ಆಗ ತಮಗೆಲ್ಲ ಗೊತ್ತಿರ್ಬೋದು, ಸಣ್ಣದಿರುವಾಗ ಲೈಟ್ ಸಮೇತ ಇರಲಿಲ್ಲ, ವಿದ್ಯುತ್ ದೀಪ ಇರಲಿಲ್ಲ, ಖಾಲಿ ಗ್ಯಾಸ್ ಲೈಟ್ ಅನ್ನು ಹೊತ್ತುಕೊಂಡು ಶಾರದೆ ಎದುರಿಗೆ ಗ್ಯಾಸ್ ಲೈಟ್ ಹೊತ್ತುಕೊಂಡು ಜಿನ್ನ ಅನ್ನ ಅಂತ ಹೇಳಿದ್ರು. ಕೆಲವರ ಪರಿಚಯ ಇದೆ, ಅಂಥವ್ರು ನಮ್ಗೆ ಗೊತ್ತಿಲ್ಲ. ಆದರೆ ಅಂಥವರಿಗೆ ಅವರ ಆತ್ಮಕ್ಕೆ ಒಂದು ಸಂತೋಷ ಸಿಕ್ಕಬೇಕಾದ್ರೆ ಪ್ರತಿಯೊಬ್ಬರ ಹೆಸರನ್ನು ಕೊಡ್ಬೇಕಂತ ಹೇಳಿ ನಾಸಾ ಮಾಸ್ಟರ್ನ ಆಗಾಗ ಒತ್ತಾಯ ಮಾಡ್ತಿದ್ರೆ, ಅವರು ಖಂಡಿತ ಮಾಡುವ ಮಾಸ್ಟರ್, ನಮ್ಗೆ ಎಲ್ರಿಗೂ ಪ್ರಕಾಶ್ ಎಲ್ಲರೂ ನಮ್ಗೆ ಒಂದು ಸಹಕಾರ ಕೊಟ್ಟರೆ, ಅವರ ಒಂದು ಮಾಹಿತಿ ಸಿಕ್ಕುವ ಹಾಗೆ ಮಾಡಿದರೆ ನಮ್ಗೆ ಅದನ್ನು ಖಂಡಿತ ಮಾಡಬಹುದು ಅಂತ ಹೇಳಿದ್ದಾರೆ. ಆದರೆ ನಾಸಾ ಅನೇಕ ನನ್ನ ಹಿರಿಯರವರ ಹೆಸರನ್ನೆಲ್ಲ ತೋರಿಸಿ ಅವರ ಕೆಲವರನ್ನು ಭಾವಚಿತ್ರವನ್ನು ಸಹ ಕೊಟ್ಟಿದ್ದಾರೆ. ನಾನೀಗ ನೋಡಿದ ಹಾಗೆ ನಮ್ಮ ಈ ಸ್ಮರಣ ಸಂಚಿಕೆಯಲ್ಲಿ ಅದರಿಂದ ಕೆಳಗಿನ ವರ್ಗದ ಒಂದು ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಗುರುತಿಸಿ ಅವರ ಒಂದು ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದೇವೆ. ಆದರೆ ಕೆಲವೊಂದು ಅದರಲ್ಲಿ ಆ ಮಾಹಿತಿಯನ್ನು ಕೊಡುವಾಗ ಕೆಲವೊಂದು ಸಣ್ಣ ಪುಟ್ಟ ದೋಷಗಳು ಅಥವಾ ಕೆಲವು ಮಾಹಿತಿ ತಪ್ಪಿರ್ಬೋದು. ನಾನು ನೋಡಿದ ಬಗ್ಗೆ ಬಹಳ ಪ್ರಶ್ನೆ ಮಾಡಿದೆ. ಈಗ ಪಶುಪತಿ ಹೇಳಿದ ಹಾಗೆ 100ಕ್ಕೆ 100 ಇದರ ಒಂದು ಏನಿದೆ, ಅದರ ಕೀರ್ತಿ ಇದೆಯಲ್ಲ, ಅದೆಲ್ಲ ನಮ್ಮ ವಾಸವ ಮಾಸ್ಟರ್ಗೆ ತಂದಬೇಕು. ಆದರೆ ತಾವೆಲ್ಲ ಚಪ್ಪಾಳೆ ಕೊಟ್ಟು ಅವರಿಗೆ ವಾಸವ ಮಾಸ್ಟರ್ ಈ ಒಂದು ಸ್ಮರಣ ಸಂಚಿಕೆ ಯಶಸ್ಸಿಗೆ ಕಾರಣಭೂತರಾಗಿದ್ದಾರೆ ಅಂತ ನಾನು ಹೇಳ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು. ಅನೇಕ ನಾನು ನೋಡಿದ ಹಾಗೆ ಸುಮಾರು 58 ಜನರ ಹಿರಿಯರು ನಮ್ಮ ಯಾರು ಕೀರ್ತಿಶೇಷರಾಗಿದ್ದಾರೆ ಅವರ ಎಲ್ಲ ಫೋಟೋವನ್ನು ಕೂಡಿ ಸಮೇತವಾಗಿ ಅವರ ವಿವರವನ್ನು ಕೊಟ್ಟಿದ್ದಾರೆ. ಒಂದು 10 ಜನರ ಹೆಸರು ಮಾತ್ರ ಗೊತ್ತಿದೆ, ಆದರೆ ಗೊತ್ತಾಗ್ಲಿಲ್ಲ ಕೆಲವರು ಯಾರು ಅಂತೇಳಿ, ಅವರ ವಿವರ ಗೊತ್ತಾಗ್ಲಿಲ್ಲ, ಅವರ ಸಂಬಂಧಿಕರು ಎಲ್ಲಿದ್ದಾರೆ ಅಂತಾರೆ. ಆದ್ರೂ ಒಂದು ಒಳ್ಳೆಯ ಕೆಲಸ ಆಗಿದೆ. ಅದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಇದಕ್ಕೆ ಸಂಪಾದಕ ಮಂಡಳಿಗೆ ತಮ್ಮೆಲ್ಲರ ಪರವಾಗಿ, ನನ್ನೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದರಲ್ಲಿ ಮಾತ್ರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದರ ಬಗ್ಗೆ ಇದರಲ್ಲಿ ಭಾಗ್ಯ ವಿಷಯದ ಬಗ್ಗೆ ಪಶುಪತಿಯವರು ಹೇಳಿದ್ದಾರೆ, ನಿಮಗೂ ಸಹ ಕೈ ಸೇರಲಿದೆ. ಆದ್ರಿಂದ ಇದೊಂದು ಡಾಕ್ಯುಮೆಂಟ್ ಹೇಗಿದೆ ಅಂದ್ರೆ, ಈ ಸ್ಮರಣ ಸಂಚಿಕೆಯನ್ನು ನಾವು ದಯವಿಟ್ಟು ನಾನು ನಮ್ಮ ಎಲ್ಲ
ಕಾರ್ಯಕರ್ತರ ಮನೆಯಲ್ಲಿ ಈ ಒಂದು ಸಂಚಿಕೆ ಇರಬೇಕು, ಈ ಸ್ಮರಣ ಸಂಚಿಕೆ. ಯಾಕಂದ್ರೆ ಈ ಸಂಚಿಕೆಯಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ಯಾರ್ಯಾರು ನಮಗೆಲ್ಲ ಸೇವೆ ಮಾಡಿದ್ದಾರೆ ಅವರೆಲ್ಲ ಒಂದು ಮಾಹಿತಿ ಇದರಲ್ಲಿ ಕೊಟ್ಟಿದ್ದಾರೆ, ಮುದ್ರಣ ಮಾಡಿದ್ದಾರೆ. ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸಂಗ್ರಹವಾದಂಥ ಮನೆಯಲ್ಲಿ ಸಂಗ್ರಹವಾಗಲಿಕ್ಕೆ ಯೋಗ್ಯವಾದಂಥ ಒಂದು ಸ್ಮರಣ ಸಂಚಿಕೆ, ಅದನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮ ಮನೆ ಮುಂದಿನ ಮಕ್ಕಳಿಗೆ ಅದನ್ನು ಆ ಸಮಯ ಇರುವಾಗ ಅವರಿಗೆ ಓದಲಿ, ಅದರಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು, ವೈಚಾರಿಕ ವಿಚಾರವನ್ನು ಮಾಸ್ಟರ್ ಹೇಳಿದೆ. ಸರಸ್ವತಿ ಬಗ್ಗೆ ಇದೆ, ಅನೇಕ ಒಳ್ಳೊಳ್ಳೆ ಲೇಖನಗಳನ್ನು ಪ್ರಸಿದ್ಧ ಲೇಖಕರಿಂದ ಮಾಸ್ಟರ್ ತರಿಸಿ ಬರೆದಿದ್ದಾರೆ, ಅನೇಕ ವಿಚಾರಗಳಿದೆ. ಅದರಲ್ಲಿ ಮತ್ತೊಂದು ಏನಂದ್ರೆ ವರ್ಣರಂಜಿತವಾದ, ನಾವು ಶತಚಂಡಿಕಾಯಾಗ ಮಾಡಿದ್ದೇವೆ, ಅನ್ನದಾನ ಇರ್ಬೋದು, ನಮ್ಮ ಉತ್ಸವ ಇರ್ಬೋದು, 5 ದಿವಸ ಉತ್ಸವದ ಸಂಪೂರ್ಣ ಒಂದು ಚಿತ್ರಣ ಕೂಡ ಅತ್ಯಂತ ಆಕರ್ಷಕವಾಗಿ ಇದರಲ್ಲಿ ಮೂಡಿ ಬಂದಿದೆ. ಆದ್ದರಿಂದ ನಾನು ಹೆಚ್ಚು ಮಾತಾಡದೆ ಈ ಒಂದು ನಾವು ಸ್ಮರಣ ಸಂಖ್ಯೆಯನ್ನು ನಾವು ಶಾಶ್ವತವಾಗಿ ಮನೆಯಲ್ಲಿ ಇಟ್ಟುಕೊಂಡು ನಮ್ಮ ಮುಂದಿನ ಶತಮಾನೋತ್ಸವದವರೆಗೆ ಈ ಒಂದು ಇದು ನಮ್ಮ ಸ್ಮರಣ ಸಂಚಿಕೆ ನಮ್ಮ ಮನೆಯಲ್ಲಿ ಇರಬೇಕಂತ ಹೇಳಿ ತಮ್ಮನ್ನೆಲ್ಲ ಕೇಳ್ಕೊಂತ ಎಲ್ಲರಿಗೂ ಶಾರದಾ ಮಾತೆ ಮತ್ತು ನಾಗಪ್ಪ ಜನರು ಇನ್ನಷ್ಟು ನಮಗೆ ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಈ ಒಂದು ಎಲ್ಲ ಉತ್ಸವ ನಮ್ಮ ಈ ಶಾರದಾ ನಿಕೇತನ ಪ್ರತಿಯೊಂದು ಮಹಿಳಾ ಮಂಡಲ ಕಾರ್ಯಕ್ರಮ ಆಗ್ಬೋದು, ಎಲ್ಲ ಕಾರ್ಯಕ್ರಮ ಮಹಿಳಾ ಚಟುವಟಿಕೆಗಳು ಕೂಡ ಅದರಲ್ಲಿ ಇದೆ. ಎಲ್ಲರೂ ಮಹಿಳಾ ಸದಸ್ಯರು ಎಲ್ಲರಿಗೂ ಕೂಡ ಆ ದೇವರು ಆರೋಗ್ಯ ಸುಖ ಸಂಪತ್ತನ್ನು ಕೊಡಲಿ, ಹೆಚ್ಚಿನ ಯೋಗ ಭಾಗ್ಯವನ್ನು ನನಗೆ ಬಂದು ಸೇವೆ ಮಾಡುವ ಯೋಗ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಖುಷಿ ಯಾಕಂತ ಹೇಳಿದ್ರೆ ನಮ್ಮ ಉತ್ಸವದ ಬಗ್ಗೆ 75 ವರ್ಷಗಳ ಈ ಒಂದು ಸ್ಮರಣ ಸಂಚಿಕೆಯನ್ನು ಸನ್ಮಾನ್ಯ ವಾಸುದೇವರಾವ್ ಅವರು ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಮಾಡಿಕೊಟ್ಟು ಅವರ ಜವಾಬ್ದಾರಿಯನ್ನು ಮುಗಿಸಿ ಇಲ್ಲಿಂದ ಉಳ್ಳಾಲ ಬಿಟ್ಟು ತೆರಳುವಂಥ ಒಂದು ಬಹಳ ಬೇಸರದ ಸುದ್ದಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಅದು ತುಂಬ ಬೇಸರ. ಈ 2 ವಿಷಯಕ್ಕೋಸ್ಕರ ಅವರನ್ನು ನಮ್ಮ ಒಂದು ಕರ್ತವ್ಯದ ನೆಲೆಯಲ್ಲಿ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನು ನಾವು ಅಭಿನಂದಿಸಿ ಉಳ್ಳಾಲದಿಂದ ಅವರನ್ನು ಬೀಳ್ಕೊಡುವುದು ನಮ್ಮ ಕರ್ತವ್ಯ ಎಂಬ ನೆಲೆಯಲ್ಲಿ ಒಂದು ಸಣ್ಣ ಮಟ್ಟಿನಲ್ಲಿ ಅವರನ್ನು ಶಾರದಾ ಸೇವಾ ಟ್ರಸ್ಟ್ ಮತ್ತು ಶಾರದಾ ಉತ್ಸವ ಸಮಿತಿ ಮತ್ತು ಶಾರದಾ ಮಹಿಳಾ ವೇದಿಕೆ ಈ ಎಲ್ಲ 3 ಸಂಸ್ಥೆಗಳು ಸೇರಿಕೊಂಡು ನಮ್ಮ ಅಧ್ಯಾಪಕರನ್ನು ಉಳ್ಳಾಲದಿಂದ ಬೀಳ್ಕೊಡುವ ಮೊದಲು ಅವರಿಗೊಂದು ಅಭಿನಂದನೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದೀಗ ನಾವು ಮಾಡಲಿಕ್ಕಿದ್ದೇವೆ. ಬಂಧುಗಳೇ, ಒಬ್ಬ ವ್ಯಕ್ತಿಗೆ ಅಭಿನಂದನೆ ಮಾಡಬೇಕಾದ್ರೆ ಅವನ ಅರ್ಹತೆ ಏನು ಎಂಬುದು ಪ್ರಶ್ನೆ ಬರ್ತದೆ. ಪ್ರಾಯದಲ್ಲಿ ಅವ ಹಿರಿಯರಾಗಿರಬೇಕಾ ಅಥವಾ ಪ್ರಾಯ ಒಂದೇ ಮಾನದಂಡವೇ ಅಥವಾ ಅವನ ಸಾಧನೆ ಮಾನದಂಡವೇ ಎನ್ನುವಂತಹ ಪ್ರಶ್ನೆ ಬರ್ತದೆ. ಹಾಗಾದರೆ ಆ ವ್ಯಕ್ತಿ ಎತ್ತರಕ್ಕೆ ಬರುವುದು, ಅವನನ್ನು ಗುರುತಿಸುವುದು ಹೇಗೆ ಎನ್ನುವಾಗ ಅದರೊಳಗೆ ನಮ್ಮ ಸನ್ಮಾನ್ಯ ವಾಸುದೇವರಾಯರ ಬಗ್ಗೆ ಮಾತಾಡಬೇಕಂತ ಆಗುವಾಗ ನನಗೆ ಒಂದು ಸಣ್ಣ ಉದಾಹರಣೆ ನೆನಪು ಬರ್ತದೆ. ಇದೊಂದು ಸಣ್ಣ ಕಾಲ್ಪನಿಕ ಕತೆ. ನೀವು ನಿಮ್ಮಷ್ಟಕ್ಕೆ ಆಲೋಚನೆ ಮಾಡಿಕೊಂಡ್ರೆ ಇದು ಯಾಕೆ ಅಂತ ನಿಮಗೆ ನಿಮ್ಮ ಅನುಭವಕ್ಕೆ ಬರ್ತದೆ. ಬಂಧುಗಳೇ, ಒಂದು ಸಲ ಏನಾಯಿತು ಅಂತ ಹೇಳಿದರೆ, ಈ ಸಂಖ್ಯೆಗಳಿದ್ದಾವಲ್ಲ, 0ದಿಂದ 9 ಸಂಖ್ಯೆ, ಅದಕ್ಕೆ ಒಂದು ಮನುಷ್ಯನ ರೂಪ ಕೊಟ್ಟರೆ 0ದಿಂದ 9 ಸಂಖ್ಯೆಯನ್ನು ಒಂದು ದಿವಸ ಒಂದು ಕೊಠಡಿಯಲ್ಲಿ ಹಾಕಿ ಬೀಗ ಹಾಕಿದ್ರು. ಒಂದು ದಿನ ಬೆಳಿಗ್ಗೆ ಎದ್ದಾಗ ಏನಾಯಿತು ಅಂತ ಕೇಳಿದರೆ, ಅದರಲ್ಲಿದ್ದಂತಹ 9 ಸಂಖ್ಯೆ ಏಕಾಏಕಿ 8ನೇ ಸಂಖ್ಯೆಯವನ ಕೆಪ್ಪೆಗೆ ಒಂದು ಪೆಟ್ಟು ಹೊಡ್ತಾನೆ. ಅವನಿಗೆ ಒಮ್ಮೆಲೆ ಎಲ್ಲಿಂದ ದಿಗಿಲಾಯಿತು, ಏಕಾಏಕಿ ಕೆಪ್ಪೆಗೆ ಪೆಟ್ಟು ಬಿತ್ತಲ್ಲ ಕೆನ್ನೆಗೆ. ಅವ ಕೇಳಿದ, ಅಣ್ಣ ನಾನು ಏನು ತಪ್ಪು ಮಾಡಿದೆ, ಯಾಕೆ ಹೊಡಿತಾ ಇದ್ದೀನಿ ನನಗೆ ಅಂತ. ಅದಕ್ಕೆ 9 ನಂಬರ್ ಏನು ಹೇಳ್ತಾನೆ ಹೇಳಿದರೆ, ನಾನು ನಿನಗಿಂತ ದೊಡ್ಡವ, ನಾನು ಹೊಡಿಬಹುದು ಬಡಿಬಹುದು ಏನು ಮಾಡಬಹುದು, ನನಗೆ ಅಧಿಕಾರ ಉಂಟು, ನೀನು ಹೊಡೆತ ತಿನ್ನೋದು ಮಾತ್ರ ಕೆಲಸ ಅಂತ. ಆ ಒಂದು ಗಳಿಗೆಯಲ್ಲಿ ಆ 9 ನಂಬರ್ನ ಒಂದು ಮಾತು ಎಷ್ಟು ಪರಿಣಾಮ ಆಯಿತು ಅಂತ ಕೇಳಿದರೆ, ಒಂದು ಕ್ಷಣದಲ್ಲಿ ಆ ಕೋಣೆಯಲ್ಲಿ ಪೆಟ್ಟೇ ಬಿಟ್ಟು 8ನೇವ 7ನೇವನಿಗೆ ಹೊಡೆದ, 7ನೇವ 6ನೇವನಿಗೆ ಹೊಡೆದ, 6ನೇವ 5ನೇವನಿಗೆ ಹೊಡೆದ, ಎಲ್ಲರೂ ಹೊಡೆಯುವುದೇ. ಕೊನೆಗೆ ಇರುವಂತಹ 0 ಸಂಖ್ಯೆ ಉಂಟಲ್ಲ, ಅದು ಹೆದರಿ ತನ್ನ ಸರದಿ ಬರುವಾಗ ಹೆದರಿಕೊಂಡು ಒಂದು ಬಾಗಿಲ ಮೂಲೆಯಲ್ಲಿ ಅಡಗಿ ಕೂತ್ಕೊಂಡಿತ್ತು. ಕೊನೆಗೆ 2ನೇ ನಂಬರ್ 1ನೇವನಿಗೆ ಹೊಡೆದಾಗ 1ನೇ ನಂಬರ್ 0 ಇದ್ದಲ್ಲಿಗೆ ಹೋಗ್ತಾನೆ. ಅವ ಕೈಕಾಲು ಇಡ್ತಾನೆ, ಅಣ್ಣ ದಮ್ಮಯ್ಯ ಎಂಕೆ ಹಾಕೊಡ್ತಣ್ಣ ಅಂತೇಳಿ.
ಅದಕ್ಕೆ ಅವ ಹೇಳಿದ, ನಿನಗೆ ನಾನು ಹೊಡಿಲಿಕ್ಕೆ ಬಂದದಲ್ಲ, ಭಯಪಡಬೇಡ ಅಂತ ಹೇಳಿ ಆ ಒಂದು ನಂಬರ್ ಏನು ಮಾಡ್ತದೆ ಅಂತ ಹೇಳಿದರೆ ಝೀರೋದ ಹತ್ತಿರ ಹೋಗಿ ನಿಲ್ತದೆ. ಝೀರೋದ ಹತ್ತಿರ ಒಂದು ನಂಬರ್ ಬಂದು ನಿಂತಾಗ ಅದರ ಬೆಲೆ ಎಷ್ಟಾಯಿತು ಅಂತ ನಿಮ್ಮ ಮನಸ್ಸಿಗೆ ಈಗ ಬಂದಿರಬಹುದು. ಝೀರೋ ಇದ್ದದ್ದು 10 ಆಯಿತು. ಈ ರೀತಿ ನಮ್ಮ ವಾಸುದೇವರಾಯರು ನಮ್ಮಂತಹ ಝೀರೋಗಳನ್ನು ನಮ್ಮ ಬದಿಗೆ ಬಂದು ನಿಂತು ನಮಗೆ ಒಂದು ಗೌರವ ಕೊಟ್ಟಂತಹ ದೊಡ್ಡ ಅಧ್ಯಾಪಕರು ಮಾತ್ರ ಅಲ್ಲ, ಒಬ್ಬ ಮಾನವ ನಿರ್ಮಾಣ ಮಾಡಿದಂತಹ ವ್ಯಕ್ತಿ. ನಮ್ಮನ್ನು ಮಾತ್ರ ಅಲ್ಲ, ಅವರು ಕಲಿಸಿದಂಥ ಅನೇಕ ವಿದ್ಯಾರ್ಥಿಗಳ ಪಾಲಿಗೆ ಅವರು ಅವರ ಜೊತೆ ನಿಂತು ಅವರ ಗೌರವವನ್ನು ಹೆಚ್ಚಿಸಿದ್ದಾರೆ. ಆ ಒಂದು ನಂಬರ್ ಹೇಳ್ತದೆ, ನೋಡಪ್ಪ, ಯಾರು ತನ್ನನ್ನು ತಾನು ದೊಡ್ಡವ ಅಂತ ಹೇಳಿಕೊಳ್ತಾನ ಅವನು ದೊಡ್ಡವನಾಗೋದಿಲ್ಲ, ಇತರರನ್ನು ಯಾರು ದೊಡ್ಡವನನ್ನಾಗಿ ಮಾಡ್ತಾರೋ ಅವನೇ ದೊಡ್ಡವ ಅಂತ. ವಾಸುದೇವರಾಯರು ಅಂಥ ಒಂದು ಕೆಲಸದಲ್ಲಿ ಉಳ್ಳಾಲದ ಪಾಲಿಗೆ ಅನೇಕರನ್ನು ಅವರ ಗೌರವವನ್ನು ಹೆಚ್ಚಿಸಿದಂಥ ವ್ಯಕ್ತಿ. ಇದಕ್ಕಾಗಿ ಅವರಿಗೆ ಈ ಒಂದು ಅಭಿನಂದನೆ ಸಲ್ಲೇಬೇಕು. ಪ್ರಾಯಶಃ ನಾವೆಲ್ಲ ಅವರ ಒಂದು ಜೀವಿತ ಕಾಲದ ಒಂದು ಅಮೂಲ್ಯ 40 ವರ್ಷಗಳನ್ನು ಉಳ್ಳಾಲದಲ್ಲಿ ಕಳೆದಿದ್ದಾರೆ. ನನಗೆ ಕಾಣ್ತದೆ ವಾಸುದೇವರಾಯರಿಗೆ ಈಗ ಊರು ಯಾವುದು ಅಂತ ಮರೆತು ಹೋಗಿರ್ಬೋದು. ಉಳ್ಳಾಲವೇ ನನ್ನದು ಅಂತ ಹೇಳುವಂಥ ಪರಿಸ್ಥಿತಿ ಆಗಿದೆ. ಅವರ ಸ್ವಂತ ಊರು ಯಾವುದು ಅಂತ ಗೊತ್ತಾಗಿರ್ತಿಲ್ಲ. ಆದರೂ ಕೂಡ ನಾವು ನೆನಪು ಮಾಡಿ ಅವರನ್ನು ಊರಿಗೆ ಕಳಿಸುವಂಥ ಪರಿಸ್ಥಿತಿ ಬಂದಿದೆ ಈಗ. ಬಂಧುಗಳೇ, ದೂರದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ನಾದೂರು ಎನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದಂಥ ಹುಡುಗ ವಾಸುದೇವರಾಯರು. ಅವರ ತಂದೆ ಶಾನ್ಭೋಗ್ ಭೀಮಣ್ಣ ಅಂತ. ತಾಯಿ ಶಾರದಮ್ಮ. ತಾಯಿಯ ಸೇವೆಯನ್ನು ಶಾರದಮ್ಮನನ್ನು ಮಾಡಿ ಉಳ್ಳಾಲಕ್ಕೆ ಬಂದು ಶಾರದಮ್ಮನ ಸೇವೆಯನ್ನು ಮಾಡಿದ್ದು ಅವರ ಜೀವನದ ಒಂದು ಧನ್ಯತೆ ಅಂತ ಭಾವಿಸ್ತೇನೆ. ಶಾನ್ಭೋಗ್ ಭೀಮಣ್ಣ ಶಾರದಮ್ಮ ಅವರಿಗೆ 12 ಮಂದಿ ಮಕ್ಕಳು. ಅದು ಆಗಿನ ಕಾಲ, ಈಗ ನಡೆಯುವುದಿಲ್ಲ ಅಂಥದ್ದೆಲ್ಲ. 12 ಮಂದಿ ಮಕ್ಕಳಲ್ಲಿ ವಾಸುದೇವರಾಯರು 9ನೇಯವರು, ಹುಡುಗರಲ್ಲಿ 6ನೇಯವರು. ಪ್ರಾಯಶಃ ಅವರ ತಮ್ಮ ಸಹೋದರ ಒಬ್ಬರು ಚಂದ್ರಶೇಖರ್ ಸರ್ ಒಮ್ಮೆ ಎದ್ದು ನಿಂತರೆ ನಿಮ್ಮ ಪರಿಚಯ ಎಲ್ರಿಗೂ ಆಗ್ತದೆ. ಅವರಿಗೂ ಒಂದು ಅಭಿನಂದನೆಯನ್ನು ಇಲ್ಲಿಂದಲೇ ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನಮ್ಮ ಶಾರದಾ ಅಮೃತ ಪುಸ್ತಕದ ಒಂದು ಮುದ್ರಣದಲ್ಲಿ ಬೆಂಗಳೂರಿನಲ್ಲಿ ಅವರು ಖುದ್ದು ಪ್ರೆಸ್ಸಿಗೆ ಹೋಗಿ ತುಂಬ ಕೆಲಸ ಮಾಡಿದ್ದಾರೆ ವಾಸುದೇವರವರು ಹೇಳಿದ್ದಾರೆ. ಅವರ ಶ್ರೀಮತಿಯವರು ಬಂದಿದ್ರೆ ಅವರು ಒಮ್ಮೆ ಎದ್ದು ನಿಂತರೆ ತುಂಬ ಸಂತೋಷ ಆಗ್ತಿತ್ತು. ಧನ್ಯವಾದಗಳು ಮೇಡಮ್. ಹೀಗೆ ದೂರದ ತುಮಕೂರು ಜಿಲ್ಲೆಯಿಂದ ವೃತ್ತಿ ಜೀವನವನ್ನು ನಡೆಸಲಿಕ್ಕೆ ಬಂದಂತಹ ವಾಸುದೇವರಾಯರು ಶಾರದಾ ಉತ್ಸವದ ಸಂಪರ್ಕಕ್ಕೆ ಬಂದು ನಮ್ಮವರಾಗಿ 1982ರಿಂದ 2016ರವರೆಗೆ ಉಳ್ಳಾಲದ ಭಾರತ ಹೈಸ್ಕೂಲ್ನ ಹೆಮ್ಮೆಯ ಅಧ್ಯಾಪಕರಾಗಿ, ಕನ್ನಡ ಅಧ್ಯಾಪಕರಾಗಿ ಮಾತ್ರವಲ್ಲ, ಸಾಮಾಜಿಕ ಜೀವನದಲ್ಲಿ ಅನೇಕ ಸಂಘ ಸಂಸ್ಥೆಗಳಿಗೆ, ಮುಖ್ಯವಾಗಿ ನಮ್ಮ ಹಬ್ಬಕ ಉತ್ಸವ, ಮಾರುತಿ ಯುವಕ ಮಂಡಲ ಇಂತಹ ಸಂಸ್ಥೆಗಳಿಗೆ ಒಬ್ಬ ಆತ್ಮೀಯ ಸಲಹೆಗಾರನಾಗಿ ತನ್ನ ಸೇವೆಯನ್ನು ಸಲ್ಲಿಸಿದಂತಹ ವಾಸುದೇವರಾಯರು ನಮ್ಮ ಶಾರದಾ ಉತ್ಸವ ಸಮಿತಿಯಲ್ಲಿ ಅನೇಕ ವರ್ಷಗಳಿಂದ ಒಂದು ಬಲವಾದ ಶಕ್ತಿಯಾಗಿ ನಮ್ಮೊಟ್ಟಿಗಿದ್ದರು. ಇವತ್ತು ಅವರನ್ನು ಅನಿವಾರ್ಯವಾಗಿ ನಾವು ಬೀಳ್ಕೊಡುವಂತಹ ಸಂದರ್ಭ ಬಂದಿದೆ. ಈ ಸಂದರ್ಭದಲ್ಲಿ ಅವರ ಶ್ರೀಮತಿಯರನ್ನು ಕೂಡ ನಾವು ನೆನಪಿಸುವುದು ಒಳ್ಳೆಯದು. ಯಾಕೆಂತ ಹೇಳಿದರೆ, ಪ್ರತಿಯೊಬ್ಬ ಪುರುಷನ ಒಂದು ಸಾಧನೆಯ ಹಿಂದೆ ಮಹಿಳೆ ಇಲ್ಲದಿದ್ದರೆ ಆಗುವುದಿಲ್ಲ. ಪುರುಷ ಹೋದಾಗ ಮಹಿಳೆ ಕೇಳ್ತಾಳೆ, ಎಲ್ಲಿ ಹೋದ್ರಿ, ಯಾವಾಗ ಬಂದಿರಿ ಅಂತ. ಆದರೆ ಸುದೈವವಶಾತ್ ನಮ್ಮ ವಾಸುದೇವರಾಯರು 12 ಗಂಟೆ ರಾತ್ರಿ ಆಗಲಿ 1 ಗಂಟೆ ರಾತ್ರಿ ಆಗಲಿ ಉತ್ಸವ ಮುಗಿದು ಹೋದರೂ ಕೂಡ ನಗುನಗುತ್ತಾ ಅವರನ್ನು ಬರಮಾಡಿಕೊಂಡವರು ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ರಮಾಮಣಿಯವರು. ಮೇಡಮ್ ಒಮ್ಮೆ ಎದ್ದು ನಿಂತರೆ ಭಾರಿ ಸಂತೋಷ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾನು ವಾಸುದೇವರಾಯರಲ್ಲಿ ಕಂಡಂಥ ಒಂದು ಒಳ್ಳೆಯ ಗುಣ ಅಂತ ಹೇಳಿದರೆ, ನಾವು ತುಳುವಿನಲ್ಲಿ ಮಾತಾಡುವಾಗ ಹೇಳ್ತೇವೆ, ಆ ಜನಕ್ಕೆ ಕೋಪದ ನರಂಬೆ ಇಜ್ಜಿ ಮಾರ ಅಂತೇಳಿ. ಕೋಪದ ನರಂಬೆ ಇಜ್ಜಿ ಅಂತ ಹೇಳಿದ್ರೆ ಸಿಟ್ಟಿನ ನರವೇ ಅವರ ಹತ್ರ ಇಲ್ಲ. ನೀವು ಅವರಿಗೆ ಬೈರಿ, ದೂರಿ, ಏನಾದರೂ ಹೇಳಿ ನಗನಗುತ್ತಾ ಆಯ್ತು ನಮಸ್ಕಾರ ಅಂತೇಳಿ ಸೀದಾ ಹೋಗುವಂಥ ಮನುಷ್ಯ. ಅಂತಹ ಒಂದು ಸಾತ್ವಿಕ ವ್ಯಕ್ತಿಯನ್ನು ನಾವು ಇಷ್ಟು ವರ್ಷ ಅವರ ಜೊತೆ ಇದ್ದೇವೆಲ್ಲ, ಅದೇ ನಮಗೆ ಒಂದು ಹೆಮ್ಮೆ. ಅಂತಹ ಸನ್ಮಾನ್ಯ ವಾಸುದೇವರಾಯರನ್ನು ಇದೀಗ ನಮ್ಮ ಸಂಸ್ಥೆಯ ವತಿಯಿಂದ ಈ ವೇದಿಕೆಯಲ್ಲಿ ತಮ್ಮ ಮುಂದೆ ನಾವು ಗೌರವಿಸಲಿಕ್ಕಿದ್ದೇವೆ. ದಯವಿಟ್ಟು ಅವರು ನಮ್ಮೊಂದಿಗೆ ಸಹಕರಿಸಬೇಕು. ವಾಸುದೇವರಾಯರ ಧರ್ಮಪತ್ನಿಯವರಾದ ಶ್ರೀಮತಿ ರಮಾಮಣಿಯವರು ದಯವಿಟ್ಟು ವೇದಿಕೆಗೆ ಬಂದು ನೀವು ಸಪತ್ನೀಕರಾಗಿ ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕೆಂದು ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ ಉತ್ಸವ ಸಮಿತಿಯ ಪರವಾಗಿ. ಬನ್ನಿ ಮೇಡಮ್, ಧೈರ್ಯವಾಗಿ ಮಾತಾಡ್ಬೋದು, ಯಾಕೆಂದ್ರೆ ನಾಳೆಯಿಂದ ಅವರು ಇಲ್ಲಿ ಉಳ್ಳಾಲದಲ್ಲಿ ಇರೋದಿಲ್ಲ. ವಾಸುದೇವರಾಯರಿಗೆ ನಮ್ಮ ಉತ್ಸವ ಸಮಿತಿಯ ಪರವಾಗಿ ಗೌರವಾಧ್ಯಕ್ಷರಾದಂತಹ ಶ್ರೀಯುತ US ಪ್ರಕಾಶ್ ಅವರು
ಶಾಲನ್ನು ಹೊದಿಸಿ ಅವರನ್ನು ಅಭಿನಂದಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಸುದೇಶ್ ಮರವಳಿ ಅವರು ಈ ಒಂದು ಹಾರವನ್ನು ಅವರಿಗೆ ತೊಡಿಸಲಿಕ್ಕಿದ್ದಾರೆ. ಹಾಗೆಯೇ ಮಹಿಳಾ ವೇದಿಕೆ ಅಧ್ಯಕ್ಷೆ ಹಾರವನ್ನು ತೊಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಮತಿ ರಮಾಮಣಿ ಅವರಿಗೆ. ಹಾಗೆಯೇ ಭರತ್ ಕುಮಾರ್ ಅವರು ಅಧ್ಯಕ್ಷರು ಪೇಟವನ್ನು ತೊಡಿಸುವ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಹಣ್ಣು ಹಂಪಲನ್ನು ವಿಜಯ್ ಪಂಡಿತ್ ಮತ್ತು ಭರತ್ ಕುಮಾರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದಿಸುತ್ತಾ ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ ಉಳ್ಳಾಳ, ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ, ಶ್ರೀ ಶಾರದಾ ಮಹಿಳಾ ವೇದಿಕೆ. ಅಭಿನಂದನಾ ಪತ್ರ ಶ್ರೀ ಎಂ ವಾಸುದೇವರಾವ್, ಗೌರವಾನ್ವಿತ ವ್ಯಕ್ತಿತ್ವದ ಆದರಣೀಯವರು, ವಿದ್ಯಾರ್ಥಿಗಳ ಪಾಲಿಗೆ ಆದರ್ಶ ಗುರುಗಳಾಗಿ ವಿದ್ಯಾಕ್ಷೇತ್ರದ ಅಭ್ಯುದಯಕ್ಕಾಗಿ ಉತ್ಕೃಷ್ಟ ಸೇವೆ ಸಲ್ಲಿಸಿದ ಮಹಾನೀಯರಿವರು. ಆತ್ಮೀಯತೆಯ ಅಂತಃಕರಣ, ಸ್ನೇಹ, ಪ್ರೀತಿಯ ಅಗಾಧತೆಯಿಂದ ಉಳ್ಳಾಳಿಗರ ಪ್ರೀತಿ ಪಾತ್ರರಾಗಿ ನಮ್ಮೆಲ್ಲರ ನಡುವೆ ಒಂದಾದವರು. ಸ್ವಯಂ ಸಹಕಾರ, ಸ್ಫೂರ್ತಿ, ಸಹಯೋಗ, ಸಂಘಟನೆ, ಸಂಚಾಲಕತ್ವ ಇತ್ಯಾದಿಗಳೇ ಇವರ ಹೆಚ್ಚುಗಾರಿಕೆ. ಶ್ರದ್ಧಾಭಕ್ತಿಯಿಂದ ವಿದ್ಯಾಧಿ ದೇವತೆ ಶ್ರೀ ಶಾರದಾ ಮಾತೆಯ ಸೇವೆಗೈದು ಕೃತಾರ್ಥರಾಗಿರುವ ಇವರ ನಿಸ್ವಾರ್ಥ ಸೇವೆ ಯುವ ಪೀಳಿಗೆಗೆ ಪ್ರೇರಕ ಶಕ್ತಿ. ವಾಸುದೇವ್ ಸರ್, ನಿಮ್ಮ ನಿವೃತ್ತ ಜೀವನದ ಬಾಳಸಂಜೆ ಆಹ್ಲಾದಕರವೂ ಅತಿ ಮಧುರವೂ ಆರೋಗ್ಯಪೂರ್ಣವೂ ಆಗಿರಲೆಂದು ಸನ್ಮಾನ, ಸಂಪ್ರೀತಿ, ಸಹೃದಯತೆಯಿಂದ ನಾವೆಲ್ಲರೂ ಹಾರೈಸುವೆವು. ವಾಸುದೇವರೆಂದರೆ ವಿಷ್ಣು, ಜಗದ್ದೋದ್ಧಾರ. ವಾಸುದೇವರೆಂದರೆ ನಮಗೆ ಅಭಿಮಾನ, ಆದರ. ಶಾರದಾ ಮಾತೆಯ ಕೃಪಾ ಕಟಾಕ್ಷ ನಿಮಗಿರಲಿ ನಿರಂತರ. ವಂದನೆಗಳು. ಸ್ವತಃ ಅವರ ಕೈಯಲ್ಲಿ ಮಾಸ್ಟರ್ ಒಂದು ಚಿತ್ರವನ್ನು ನಿನ್ನೆ ಮಧ್ಯಾಹ್ನದಿಂದ ರಚಿಸಿ ಅವರಿಗೆ ಕೊಡಬೇಕು ಎನ್ನುವಂಥ ಉತ್ಸಾಹದಿಂದ ಬಂದಿದ್ದಾರೆ. ಅದನ್ನು ದಯವಿಟ್ಟು ಅಧ್ಯಾಪಕರಿಗೆ ಈಗ ಸಮರ್ಪಿಸಿ.
ವೇದಿಕೆಯನ್ನು ಇದು ವ್ಯವಸ್ಥೆ ಮಾಡಿದ್ದೇವೆ. ಒಬ್ಬೊಬ್ಬರೇ ಕರೆದು ಒಬ್ಬೊಬ್ಬರೇ ಮಾತಾಡಿ, ಈಗ ನಾನು ಸನ್ಮಾನ ಮಾಡಿ ನಾನು ಮಾತಾಡೋದು, ಇನ್ನೊಂದು ಬಂದು ಇನ್ನೊಬ್ಬರು ಆ ರೀತಿಯ ಕಾರ್ಯಕ್ರಮ ಮಾಡಿ. ಇಲ್ಲದ್ರೆ ಎಲ್ಲರೂ ಬಂದು ರಶ್ ಆಗಿ ಯಾರು ಸನ್ಮಾನ ಮಾಡಿದ್ದಾರೆ ಯಾರು ಹೋಗಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಅದಕ್ಕಿಂತ ಮೊದಲು ವಾಸುದೇವರವರ ಸನ್ಮಾನದ ಬದಲು ಈ ಶಾರದಾಮೃತ ಪುಸ್ತಕದ ಬಗ್ಗೆ ನೀವು ಮಾತಾಡಬೇಕಂತೇಳಿ ಮಾಸ್ಟರ್ ಹೇಳಿದರು. ಶಾರದಾಮೃತ ಪುಸ್ತಕ 75ನೇ ವರ್ಷಕ್ಕೆ ಮಾಡಬೇಕಂತ ಹೇಳುವಾಗ ಮೊದಲಿಗೆ ವಿರೋಧ ಮಾಡಿದ ವ್ಯಕ್ತಿ ನಾನು. ಈ ಸಲ ಸ್ಮರಣ ಸಂಚಿಕೆ ಬೇಡ ಅಂತೇಳಿ ಹೇಳಿದಂಥ ವ್ಯಕ್ತಿ ನಾನು. ಯಾಕೆಂದ್ರೆ ಈ ಪುಸ್ತಕದ ಬಗ್ಗೆ ನನಗಂತೂ ಅನುಭವ ಇದೆ. ಮಾಸ್ಟರ್ ಒಟ್ಟಿಗೆ 5 ಪುಸ್ತಕದಲ್ಲಿ ಸಂಪಾದಕನಾಗಿ ದುಡಿದಿದ್ದೇನೆ. ಅದರಲ್ಲಿ ಚಿಲುಮೆ ಆಗಿರ್ಬೋದು, ಶಾರದಾ ನಮ್ಮದ 60ನೇ ವರ್ಷದ ವಾಗ್ದೇವಿ ಆಗಿರ್ಬೋದು, ಮಾರುತಿ ಯುವಕ ಮಂಡಲದ ಮಾರುತಿ ಪಥ ಆಗಿರ್ಬೋದು, ಮೊಗವೀರ ಹಳೆ ವಿದ್ಯಾರ್ಥಿ ಸಂಘದ ಸ್ವರ್ಣ ಆಗಿರ್ಬೋದು, ಹೀಗೆ ಸೇರಿ 5 ಪುಸ್ತಕದಲ್ಲಿ ಅವರೊಟ್ಟಿಗೆ ನಾನು ಕೆಲಸ ಮಾಡಿದ್ದೆ. ಈ ಸಲ ನಮಗೆ ಉತ್ಸವದಲ್ಲಿ ಬೇರೆ ಕಾರ್ಯಕ್ರಮಗಳು ಇದ್ದುದರಿಂದ ಮತ್ತೆ ನನಗೆ ಬೇರೆ ಕಡೆಯ ಉತ್ಸವದ ಜವಾಬ್ದಾರಿ ಕೂಡ ಇದ್ದುದರಿಂದ ಇದಕ್ಕೆ ಸಮಯ ಕೊಡಲು ನನಗೆ ಆಗುವುದಿಲ್ಲ ಸರ್, ಮೊದಲಿನ ಹಾಗೆ ಆಗುವುದಿಲ್ಲ. ಅದಕ್ಕಾಗಿ ಈ ಪುಸ್ತಕ ನೀವೊಬ್ಬರೇ ಮಾಡಬೇಕಾಗ್ತದೆ, ದಯವಿಟ್ಟು ಇದರ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳಿದ್ದೆ. ಮತ್ತೆ ನಮಗೆ ಈ ಸಲದ ಉತ್ಸವಕ್ಕೆ ಖರ್ಚು ತುಂಬ ಇದೆ. ಇದಕ್ಕಾಗಿ ಇನ್ನೊಮ್ಮೆ ಧನ ಸಹಾಯವನ್ನು ಮಾಡುವುದು ಅಸಾಧ್ಯ. ಅದಕ್ಕಾಗಿ ನಾನು ವಿರೋಧ ಮಾಡಿದ್ದೆ. ಕೊನೆಗೆ ಪುಸ್ತಕದ ಪ್ರಿಂಟಿಂಗ್ ಕೂಡ ಆಗುವಾಗ ಕೂಡ ನನ್ನ ಮಾತಲ್ಲಿ ಮಾಸ್ಟರ್ಗೆ ಬೇಸರ ಆಗಿದೆ, ಅವರು ತೋರಿಸಲಿಲ್ಲ. ನಾನು ಅದಕ್ಕೆ ಕಾರಣ ಏನಂದ್ರೆ, ಆ ಪುಸ್ತಕ ಆಗ್ಬೇಕು, ನಾನು ಯಾವ ಸಂಸ್ಥೆಯವರು ನನ್ನನ್ನು ವೈಯಕ್ತಿಕವಾಗಿ ನೋಡಿದವರಿಗೆ ಗೊತ್ತು, ನಾನು ಆರ್ಥಿಕ ಶಿಸ್ತಿನ ಬಗ್ಗೆ ಮಹತ್ವವನ್ನು ಕೊಡ್ತಾ ಇದ್ದೇನೆ. ನಮಗೆ ಈ ಸಲದ ಉತ್ಸವಕ್ಕೆ 75ನೇ ಉತ್ಸವಕ್ಕೆ ಸುಮಾರು 50 ಲಕ್ಷ ರೂಪಾಯಿ ಖರ್ಚಾಗಿದೆ. 50 ಲಕ್ಷ ರೂಪಾಯಿ ಖರ್ಚಾಗಿದೆ. ಪುಸ್ತಕ ಬಿಡುಗಡೆ ಆಗಿ ಗಜ ಪ್ರಸವ ಅಂತ ಹೇಳ್ತಾರೆ, ಆ ರೀತಿಯಾಗಿ ಡಿಲೇ ಆಯಿತು. ಬಿಡುಗಡೆ ಮಾಡಲಿಕ್ಕೆ ಹಣಕ್ಕಾಗಿ ನಾವು ಒದ್ದಾಡ್ತಿದ್ದೆವು. ಇದಕ್ಕಾಗಿ ಕೆಲವು ಲಕ್ಷ ರೂಪಾಯಿಗಳನ್ನು ಬಿಡುಗಡೆಗಾಗಿ ಮಾಡ್ತಿದ್ದೆವು. ಸುಮಾರು, ಈಗ ಅವರ ತಮ್ಮನ ವಿಚಾರ ಬಂತು, ಸುಮಾರು ಒಂದು 10-15 ಪ್ರಿಂಟರ್ಗಳಲ್ಲಿ ಹೋಗಿ ವಿಚಾರಿಸಿದ್ದೇವೆ. ಲಾಸ್ಟ್ಗೆ ಮಂಗಳೂರಿಗೆ ಮತ್ತು ಬೆಂಗಳೂರಿಗೆ ನೋಡುವಾಗ ಸುಮಾರು 70,000 ರೂಪಾಯಿ ಡಿಫರೆನ್ಸ್ ಬರ್ತದೆ ಪ್ರಿಂಟಿಂಗ್ ಅಲ್ಲಿ. ಅದಕ್ಕಾಗಿ ಅವರ ತಮ್ಮನ ಹತ್ರ ಮಾತಾಡಿ, ಅವರು ತಮ್ಮ ಪ್ರಿಂಟರ್ ಹತ್ರ ಹೋಗಿ ಮಾತಾಡಿ ಲಾಸ್ಟ್ಗೆ ಅವರೊಟ್ಟಿಗೆ ಮಾತುಕತೆ ಆಗಿ ಲಾಸ್ಟ್ಗೆ ಮಾಸ್ಟ್ರಿಗೆ ಇಲ್ಲ ಬರುತ್ತೆ, ಚಂದ ಆಗ್ಬೇಕು, ಚಂದ ಆಗ್ಬೇಕು ಸರ್, ಇಲ್ಲಿ ಚಂದ ಆಗ್ಲಿಕ್ಕೆ ಇಲ್ಲಿ ಆರ್ಥಿಕವಾಗಿ ನಮ್ಮ ಹತ್ರ ಇದಿಲ್ಲ, ಮಾಸ್ಟ್ರಿಗೆ ಚಂದ ಆಗ್ಬೇಕು. ಆದರೆ ಚಂದ ಆಗಿದೆ, ಆದರೆ ಆ ರೀತಿಯಾಗಿ ಸ್ವಲ್ಪ ಮಾತು ಲಾಸ್ಟ್ಗೆ ಮಾಸ್ಟರ್ ಹೇಳಿ, ಸರ್ ನೀವು ಎಲ್ಲಿ ಬೇಕಾದ್ರೂ ಮಾಡಿಸಿ, ಹಣ ಅಲ್ಲ ಹೇಗೆ ಆದ್ರೂ ಬರ್ತದೆ ಅಂತ ಹೇಳಿದ್ದೇನೆ ನಾನು. ಒಂದು ಪುಸ್ತಕ ಆಗಬೇಕಾದ್ರೆ ಇದರ ಹಿಂದೆ ಎಷ್ಟು ಕಷ್ಟ ಇದೆ ಅಂತ, ಇದರ ಪರಿಪೂರ್ಣ ಎಲ್ಲವನ್ನು ಮಾಡಿದ ಮಾಸ್ಟರ್. ನಾವು ಹೆಸರಿಗೆ ಮಾತ್ರ ಪ್ರತಿಯೊಬ್ಬರ ವಿವರವನ್ನ ಕಲೆಕ್ಟ್ ಮಾಡಲಿಕ್ಕೆ ಮನೆ ಮನೆಗೆ ಹೋಗಿದ್ದಾರೆ, ಫೋಟೋಗ್ರಾಫರ್ ಅನ್ನು ಇಟ್ಟುಕೊಂಡು ಸುತ್ತಿದ್ದಾರೆ, ಪ್ರತಿ ದೇವಸ್ಥಾನದ ವಿಚಾರವನ್ನ ಕಲೆಕ್ಟ್ ಮಾಡಿದ್ದಾರೆ. ಈ ಒಂದು ಪುಸ್ತಕ ಕೇವಲ ಒಂದು ಸ್ಮರಣ ಸಂಚಿಕೆ ಮಾತ್ರ ಅಲ್ಲ, ಇದೊಂದು ಉಳ್ಳಾಲದ ಬಗೆಗಿನ ಒಂದು ವಿವರವುಳ್ಳುವ ಕೈಪಿಡಿ ಆಗ್ಬೇಕಂತ ನಮ್ಮ ಮೊದಲಿನ ಮೀಟಿಂಗ್ ಅಲ್ಲಿ ನಾವು ಮಾತಾಡಿದೆವು. ಅದೇ ರೀತಿ ಮೂಡಿ ಬಂದಿದೆ. ಇದಕ್ಕೆಲ್ಲ ಕಾರಣಕರ್ತರು ಶ್ರೀ ವಾಸುದೇವರವರವರು. ಅವರಿಗೆ ಈ ಅಭಿನಂದನೆಯನ್ನ ಸುರಿಗೆ ಕೊಡುತ್ತಾ ನಂತರ ಅವರ ಬೀಳ್ಕೊಡುಗೆ ಸಮಾರಂಭ. ಮಾಸ್ಟರ್ ಮತ್ತು ನನಗೆ 9ನೇ ಕ್ಲಾಸಲ್ಲಿ ಕನ್ನಡದ ಮಾಸ್ಟರ್ ಆಗಿ ಬಂದರು ಅವರು. ನಾನು ಶಾಲೆಯಲ್ಲಿ ಇರುವಾಗ ಕೂಡ ಮಾಸ್ಟರ್, ನನ್ನ ನಿಜ ಜೀವನದಲ್ಲಿ ಕೂಡ ಮಾಸ್ಟರ್. ಈ ಉತ್ಸವ 76ನೇ ಉತ್ಸವ ಮಾಸ್ಟರ್ ಇಲ್ಲದೆ ಹೇಗೆ ಆಗ್ತದೆ ಅಂತ ಹೇಳಿ ನನಗೆ ಈಗಲೇ ನಡುಕ ಶುರುವಾಗಿದೆ. ಪ್ರತಿ ಒಂದು ನಾವು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಇನ್ವಿಟೇಷನ್ ನಿಂದ ಹಿಡಿದು ಕೊನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಹಿಡಿದು ಎಲ್ಲವನ್ನು ಮಾಸ್ಟರ್ಗೆ ನಾನು ಉತ್ಸವ ಆಗಲಿ ಎಲ್ಲ ಸಮಾಜದಲ್ಲಿ 2 ವಿಧದ ಜನ ಇರ್ತಾರೆ. ಒಂದು ಜನ ಖಾಲಿ ಬರ್ತಾರೆ, ಅವರ ಅಭಿಪ್ರಾಯ ಐಡಿಯಾಸ್ ಕೊಡ್ತಾರೆ, ಸೀದಾ ಹೋಗ್ತಾರೆ. 2ನೇ ವ್ಯಕ್ತಿಯನ್ನು ಮಾಡ್ತಾರೆ, ಅಭಿಪ್ರಾಯವನ್ನು ಕೊಡ್ತಾರೆ, ಅದನ್ನು ಕಾರ್ಯರೂಪಕ್ಕೆ ಕೂಡ ಅವರೇ ತರ್ತಾರೆ. 2ನೇ ವಿಭಾಗಕ್ಕೆ ಸೇರಿದವರು ನಮ್ಮ ಮಾಸ್ಟರ್. ನಮ್ಮ ಮಾಸ್ಟರ್ ಕೇವಲ ಉತ್ಸವ ಸಮಿತಿಯಲ್ಲಿ ಮಾತ್ರ ಅಲ್ಲ,
ಹಬ್ಬಕ್ಕೋತ್ಸವ ಸಮಿತಿಯಲ್ಲಿ ದುಡಿದಿದ್ದಾರೆ, ಮಾರುತಿ ಯೋಗ ಮಂಡಕ್ಕೆ ಒಂದು ಗೌರವ ಸಲಹೆಗಾರರಾಗಿದ್ದಾರೆ, ಹಳವಿದ್ದಾರ್ ಸಂಘಕ್ಕೆ ದುಡಿದಿದ್ದಾರೆ. ಎಲ್ಲಿ ಇದೆ ಎಲ್ಲ ಮಹಿಳಾ ವೇದಿಕೆಗಂತೂ ಅವರ ಸಹಕಾರ ಅಂತ ಹೇಳಲಿಕ್ಕೆ ನಮಗೆ ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಸರ್, ಮಾತಾಡಲಿಕ್ಕೆ ಹೆಚ್ಚು ಹೋಗ್ತಾ ಇಲ್ಲ, ಕೆಲವರು ಮೊದಲೇ ಹೇಳಿದ್ದಾರೆ ನಾವು 5 ನಿಮಿಷ ಬಂದು ಕೂರುವುದು ಅಂತ. ಅದಕ್ಕಾಗಿ ಅವರಲ್ಲಿ ಅವರ ಜೀವನ ಮುಂದಕ್ಕೆ ಕೂಡ ಅವರು ಉಳ್ಳಾಲವನ್ನು ಬಿಟ್ಟರು ಕೂಡ ಉಳ್ಳಾಲದ ನಂಟನ್ನು ಅವರು ಬಿಡ್ಲಿಕ್ಕಿಲ್ಲ, ನಾವು ಅವರನ್ನು ಬಿಡ್ಲಿಕ್ಕಿಲ್ಲ. ಶಾರದ ಮಾತೆ ಮುಂದಿನ ಜೀವನ ಅವರಿಗೆ ಆರೋಗ್ಯವನ್ನು ಕೊಡ್ಲಿ, ಪ್ರಮುಖವಾಗಿ ಆರೋಗ್ಯವನ್ನು ಕೊಡ್ಲಿ ಅಂತ ಯಾಕಂತ ಹೇಳ್ತಾ ಇದ್ರೆ 60ನೇ ವರ್ಷದ ನಾವು ಸಂಚಿಕೆಯನ್ನು ಮಾಡ್ತಾ ಇದ್ದೆವು. ಆ ಸಂಚಿಕೆಗಾಗಿ ಮಾಸ್ಟರ್ ಒಂದು ಕಡೆ ಹೋಗ್ತಾ ಇದ್ರು. ನನಗೆ ಬೇಸರ ಆಗ್ತದೆ ಅದನ್ನು ಯಾವಾಗಲೂ ಮಾಸ್ಟರ್ನ ಬಗ್ಗೆ ಒಂದು ಆಲೋಚನೆ ಯಾವಾಗಲೂ ಅದೇ ಬರೋದು ನನಗೆ. ಒಂದು ದಿವಸ ನನಗೆ ಮಾಸ್ಟರ್ ಸಿಕ್ಕಿದಾಗ, ಸರ್ ಎಲ್ಲಿದ್ದೀರಿ ನಿನ್ನೆ? ಇಲ್ಲ, ನಾನು ದಾರಿಯಲ್ಲಿ ಹೋಗುವಾಗ ಮತಿ ತಪ್ಪಿ ಬಿದ್ದಿದ್ದೆ. ದಾರಿಯಲ್ಲಿ ಹೇಳುವಾಗ ತುಂಬ ಬೇಸರ ಆಗ್ತದೆ. ಹೋಗುವಂತ ಜನ ಯಾರೋ ಕುಡುಕ ಬಿದ್ದಿದ್ದಾನಂತ ಹೇಳಿ ಬಿಟ್ಟು ಹೋಗ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಇದು ಒತ್ತಡ ಇತ್ತು ಆ ಸಂದರ್ಭದಲ್ಲಿ. ಆ ಒತ್ತಡವನ್ನು ಕೂಡ ಯಾರಿಗೆ ತಿಳಿಸದೆ ಅದು ಯಾವಾಗಲೂ ನನ್ನ ಮನಸ್ಸಲ್ಲಿ ತಿರುಗ್ತಾ ಇರ್ತದೆ. ಮಾಸ್ಟರ್ಗೆ ಕಷ್ಟ ಕೊಟ್ಟಿದ್ದೇನೆ, ನಾನು ಕೊಟ್ಟಿದ್ದೇನೆ ಅಂತ. ನನಗದು ಆ ಉತ್ಸವದ ಆ 60ನೇ ವರ್ಷದ ಸಂದರ್ಭದಲ್ಲಿ ಆದಂತ ಇದೊಂದು ಬೆಳವಣಿಗೆ. ಅದು ಈ ಸಲ ಅದಕ್ಕೆ ಮೊದಲು ಹೇಳಿದೆ, ಈ ಕಷ್ಟ ಬೇಡ ಸರ್, ಈ ಪುಸ್ತಕ ಬೇಡ ಅಂತ. ಅದಕ್ಕಾಗಿ ಅವರು ಹಠ ಬಿಟ್ಟು ಪುಸ್ತಕ ಬೇಕು ಅಂತ ಹೇಳಿ ಈಗ ಮಾಡಿದ್ದಾರೆ. ಇದರಲ್ಲಿ 300 ಪೇಜಿ ಪುಸ್ತಕ ಇದೆ. ಯಾವುದಾದರೂ ಒಂದು ಸಂಚಿಕೆಯನ್ನು ನೋಡಿದ್ರೆ 50% ಜಾಹೀರಾತು ಇರ್ತದೆ. ಇದರಲ್ಲಿ ಇರುವುದು ಕೇವಲ 10%, 30 ಪೇಜಿ ಮಾತ್ರ ಜಾಹೀರಾತು. ನೋಡಿ ಆರ್ಥಿಕ ಸ್ಥಿತಿ ಹೇಗಿರ್ಬೋದು ಅಂತ. ಈ ಎಲ್ಲ ತೊಂದರೆಗಳ ನಡುವೆ ಗಜ ಪ್ರಸವದ ಹಾಗೆ ಈ ಪುಸ್ತಕ ಹೊರಬಂದಿದೆ. ಈ ಪುಸ್ತಕದ ಮುಖಾಂತರ ಅವರು ಒಂದು ಕೊನೆಯ ಸೇವೆಯನ್ನು ಈ ಶಾರದೋತ್ಸವಕ್ಕೆ ಮಾಡಿದ್ದಾರಂತ ಹೇಳ್ತಾ ಅವರ ಮುಂದಿನ ಜೀವನವು ಸುಖಮಯವಾಗಲಿ ಅಂತ ಅರಸುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತಾ, ಮುಂದಕ್ಕೆ ಒಂದೊಂದೇ ಸಂಸ್ಥೆಯವರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಮಹಿಳಾ ವೇದಿಕೆಯವರು ಮೊದಲೇ ಬಂದು ತಯಾರಾಗಿದ್ದರಿಂದಾಗಿ ಮಹಿಳಾ ವೇದಿಕೆಯವರು ಬಂದು ಸನ್ಮಾನವನ್ನು ಮಾಡಿ ಅವರ ಬಗ್ಗೆ 2 ನಿಮಿಷದ ಮಾತುಕತೆಯನ್ನ ಮಾತ್ರ ಆಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಶಾರದಾ ಮಾತೆಗೆ ಹಾಗೂ ನಾಗಬ್ರಹ್ಮಾದಿ ಪಂಚದೈವಿಕ ಸನ್ನಿಧಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಬಂದಂತ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೆ ನನ್ನ ಪ್ರೀತಿಯ ಮಹಿಳಾ ವೇದಿಕೆಯ ಸದಸ್ಯರಿಗೆ ವಂದಿಸುತ್ತಾ, ನನ್ನ ಗುರುಗಳು ವಾಸುದೇವರಾವ್ ನನಗೆ ಭಾರತ್ ಪ್ರೌಢಶಾಲೆಯಲ್ಲಿ ಕನ್ನಡ ಮತ್ತು ಸಮಾಜಶಾಸ್ತ್ರಕ್ಕೆ ವಿದ್ಯಾದಾನವನ್ನು ನೀಡಿದ ನನ್ನ ಗುರುಗಳ ಎದುರಲ್ಲಿ ಈಗ ನಾನು ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇನೆ. 40
40 ವರ್ಷಗಳಿಂದ ಉಳ್ಳಾಲದಲ್ಲಿ ಇದ್ದು ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡಿ ಅದರಲ್ಲಿ ನಾನು ಕೂಡ ಒಬ್ಬಳೆಂದು ತಿಳಿಸಲು ಸಂತೋಷ ಪಡುತ್ತೇನೆ. ಅವರು ಉಳ್ಳಾಲವನ್ನು ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ ಅಂತ ತಿಳಿದಾಗ ನನಗೆ ತುಂಬಾ ಬೇಜಾರಾಗಿ ಅದೇ ದಿನ ಪಶುಪತಿ ಅವರ ಮೆಸೇಜ್ ನೋಡಿ ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳಿದರು, ನನಗೆ ಆರೋಗ್ಯ ಸಮಸ್ಯೆ ಇದೆ, ಹಾಗೆ ನನ್ನ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೂಡ ನಾನು ಹೋಗ್ತಾ ಇದ್ದೇನೆ ಬೆಂಗಳೂರಿಗೆ, ನೀವೇನು ಬೇಜಾರು ಮಾಡಬೇಡಿ, ನಾನು ಯಾವಾಗಲೂ ಬರ್ತಾ ಇರ್ತೇನೆ ಅಂತ ಹೇಳಿದರು. ಸರ್, ನಮ್ಮ ಮಹಿಳಾ ವೇದಿಕೆಗೆ ನಿಮ್ಮ ತುಂಬಾ ಸಹಕಾರವಿದೆ. ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ, ನಮಗೆ ಯಾವಾಗಲೂ ನಿಮ್ಮ ಹತ್ರ ಮಾತಾಡುವ ಅವಕಾಶವನ್ನು ಕೊಡಿ. ಹಾಗೆ ನಮ್ಮಿಂದ ಏನಾದರೂ ನಿಮಗೆ ಮನಸ್ಸಿಗೆ ನೋವಾಗಿದ್ದರೆ ನಮ್ಮನ್ನು ಕ್ಷಮಿಸಿ ಎಂದು ಹೇಳುತ್ತಾ ನನ್ನೆರಡು ಮಾತನ್ನು ನಿಲ್ಲಿಸುತ್ತಿದ್ದೇನೆ. ವಂದನೆಗಳು ಸರ್. ಮಾರುತಿ ಯೋಗ ಮಂಡಲದ ರಜತ ಪಥ ಆಗಲಿ, ಬೀಚ್ ಫೆಸ್ಟಿವ್ ಆಗಲಿ, ವಾರ್ಷಿಕವಾಗಿ ನಡೆಯುವ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳಿಗೆ ವಾಸುದೇವರವರ ಒಂದು ಆಶೀರ್ವಾದ, ಸಲಹೆ, ಸಹಕಾರ ಇದೆ. ಅವರಿಗೆ ಮಾರುತಿ ಯೋಗ ಮಂಡಲದ ಎಲ್ಲ ಸದಸ್ಯರು ಬಂದು ಈಗ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸನ್ಮಾನವನ್ನು ಮಾಡಿದ ನಂತರ ಸಂಘದ ಅಧ್ಯಕ್ಷರು ಒಂದೆರಡು ಮಾತನ್ನು ಆಡಬೇಕಾಗಿ ವಿನಂತಿ. ಶರಣ್ಯ ತ್ರಿಂಬಿಗೆ ದೇವಿ ನಾರಾಯಣಿ ನಮಸ್ತುತೆ. ಸಾರ್ವಜನಿಕ ನವರಾತ್ರಿ ಉತ್ಸವ ಸಮಿತಿದ ಈ ವೇದಿಕೆ ಆಸೀನ ನಮ್ಮ ಪದಾಧಿಕಾರಿಗಳೇ ಅಂಜನೆ ಪೌರವ ಸನ್ಮಾನ ಸ್ವೀಕಾರ ಮಲ್ಪುನ ನಮ್ಮ ವಾಸುದೇವರಾವ್ ಪಕ್ಕನ ಶ್ರೀಮತಿ ಅಂಚನೆ ವೇದಿಕೆಯ ಮುಂಬಾಗುಡು ಆಸೀನ ಮಹಿಳಾ ವೇದಿಕೆ ಅಂಚನೆ ನಮ್ಮ ಸಜ್ಜನ ಬಂಧುಲೆ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರೋತಿನ ಯೋಗಿ ಬಂತಿನ ಭಗವದ್ಗೀತೆಯನ್ನು ಶ್ಲೋಕೊಂಡು ಅಂಚಿನೆ ನಮ್ಮ ಮಾಸ್ಟರ್ ಅವ್ರನ್ನ ಕರ್ಮೋಡು ಬಾರಿ ನಿಯತ್ತಾದು ಪ್ರಾಮಾಣಿಕವಾದ ಶ್ರದ್ಧೆಡು ಅವ್ರನ್ನ ವೃತ್ತಿನ ಮದದರು ಹಾಗೂ ನಿಜವಾದ ಕರ್ಮಯೋಗಿ. ಎಂಗಳ ಮಾರುತಿ ಯೋಗ ಮಂಡಲದ ಹೆಂಚಿನ ಕಾರ್ಯ ಇತ್ತನಲ್ಲ, ಒಂದು ಇನ್ವಿಟೇಷನ್ ಆದ ಪರ್ಯವು ಇನ್ನಿತರ ಹೆಂಚಿನ ಕೆಲಸ ಇತ್ತನಲ್ಲ, ಮಾಸ್ಟರ್ ಅವೇನು ಪರಿಪೂರ್ಣತೆ ಮಾಡೋದು ಭಾರಿ ಕ್ಲೀನ್ ಕೊಡ್ದು ಎಂಗಲೆಗಾರ ಒಂಜಿ ಸ್ಫೂರ್ತಿ ಆಗಲಿ. ಎಂಗಳ ದುಂಬದ ನನ್ನ ಬರ್ಕಿನ ದಿನ ಮಲ್ಲ ಒಂಜಿ ಕಾರ್ಯಕ್ರಮ ಉಂಡು ಅವರೆಗೆ ಗೊತ್ತುಂಡು ಅಲ್ಲ ಎಂಗಲ ಅವ್ರನ್ನ ಸಹಕಾರ ಮಸ್ತ್ ನಿರೀಕ್ಷೆ ಇರಲ್ಲ ಅಂಜ ಆರು ಊರು ಇನಿ ನಮ್ಮ ಬುರ್ದು ಬೋಂದುಲ್ಲೇರ ಅನ್ನೋ ಮನಸ್ಸು ಇನಿ ಉಳ್ಳಾಲೋಡುಂಡು ಅವ್ರನ್ನ ಈ ಜೀವನ ದೇವರ ಇಟ್ಟು ಸುಖ ಶಾಂತಿ ನೆಮ್ಮದಿ ಕುರುಳು ಬಂದ್ರಡ್ಡು ಪಾತ್ರ ನಾನು ಮುಕ್ತಾಯ ಮಾಡಿದೆ. ಶಾಲಾ ಅಧ್ಯಾಪಕರು ಮತ್ತು ಅಧ್ಯಾಪಕಿಯರು ಬಂದಿದ್ದಾರೆ. ನಾನು ಫೋನ್ ಮಾಡಿ ಹೇಳಿದ ಕೂಡಲೇ ನಮ್ಮ ವಿನಯ ಟೀಚರ್ ಹೇಳಿದರು, ನಾವು ಅವರನ್ನು ಬೀಳ್ಕೊಡುವಾಗ ನಾವು ಬೀಳ್ಕೊಡುವ ಸಮಾರಂಭ ಮಾಡಿದ್ದೆವು, ಆದರೆ ಆ ಸಮಾರಂಭದಲ್ಲಿ ನಮಗೆ ಸಮಾಧಾನ ಸಿಗಲಿಲ್ಲ. ಸರ್, ನಿಮಗಾದರೂ ಈ ಒಂದು ಆಲೋಚನೆ ಬಂತಲ್ಲ, ಈ ಕಾರ್ಯಕ್ರಮಕ್ಕೆ ನಾವು ಬಂದೇ ಬರುತ್ತೇವೆ ಅಂತೇಳಿ ಬಂದಿದ್ದಾರೆ. ಭಾರತ ಹೈಸ್ಕೂಲಲ್ಲಿ 1984ರಲ್ಲಿ ಸೇವೆಯನ್ನು ಮಾಡಿ 7 ವರ್ಷದ ಮೊದಲು ಅವರು ನಿವೃತ್ತರಾಗಿದ್ದಾರೆ. ಅವರಿಗೆ ನಾನೀಗ ಈ ಸ್ಪಷ್ಟವಾಗಿ ಏನೋ ಕನ್ನಡ ಮಾತಾಡಬೇಕಾದ್ರೆ ಮಾಸ್ಟರ್ನ ಆ ಒಂದು ಶ್ರಮ ಇದೆ ಅಂತ ನನ್ನಂಥ ವಿದ್ಯಾರ್ಥಿಗಳನ್ನ ಅನೇಕರನ್ನ ಬೆಳೆಸಿದಂಥ ಆ ಭಾರತ ಪ್ರೌಢಶಾಲೆಯಲ್ಲಿ ಅವರು ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಅವರೊಂದಿಗೆ ದುಡಿದಂಥ ಎಲ್ಲ ಅಧ್ಯಾಪಕ ವೃಂದ ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನ ಮಾಡಬೇಕಾಗಿ ವಿನಂತಿ.
ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ, ಆತ್ಮೀಯರಾದ ವಾಸುದೇವರಾವ್ ಸರ್ ರವರೇ, ಅವರ ಶ್ರೀಮತಿಯವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯರೇ, ಈಗಾಗಲೇ ಭರತ್ ಕುಮಾರ್ ಸರ್ ಅವರು ಹೇಳಿದ ಹಾಗೆ ವಾಸುದೇವ ಸರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ ಎಂದು ಹೇಳಿದಾಗ ನನಗೆ ಮಾತ್ರ ಅಲ್ಲ, ನನ್ನ ಸ್ಟಾಫಲ್ಲಿದ್ದ ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ಕೂಡ ಅತ್ಯಂತ ಸಂತೋಷ ಆಗಿತ್ತು ಆ ದಿನ. ಯಾಕೆಂದರೆ ವಾಸುದೇವರವರ ಸನ್ಮಾನ ನಡೆದ ರಿಟೈರ್ಮೆಂಟ್ ನಿವೃತ್ತಿ ಆದದ್ದು ಮೇ 31ನೇ ತಾರೀಕಿಗೆ, ಮೇ 29ರಂದು ಶಾಲೆ ಆರಂಭ ಆದದ್ದು. ಕೇವಲ 2 ದಿನಗಳಲ್ಲಿ ನಾವು ವಿದ್ಯಾರ್ಥಿಗಳ ಜೊತೆಗೂಡಿ ಅವರಿಗೆ ಬೀಳ್ಕೊಡುಗೆಯನ್ನು ಮಾಡಬೇಕಾಗಿತ್ತು. ಆದರೂ ನಮಗೆ ಸಾಧ್ಯ ಇರುವಷ್ಟು ಚೆನ್ನಾಗಿ ಅದನ್ನು ಮಾಡಲಿಕ್ಕೆ ಪ್ರಯತ್ನಿಸಿದ್ದೆವು. ಆದರೂ ಅವರ ವ್ಯಕ್ತಿತ್ವ ಏನು ಎಂಬುದು ಬಹುಶಃ ನನಗಿಂತ ಇಲ್ಲಿರೋ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಾನಿದನ್ನು ಇನ್ನೊಮ್ಮೆ ಹೇಳೋ ಅಗತ್ಯ ಇಲ್ಲ. ಆದರೆ ಮನಸ್ಸಿನಲ್ಲಿ ಏನೋ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ನಾವು ಏನು ಮಾಡಬೇಕಿತ್ತೋ, ಯಾವ ರೀತಿಯಾಗಿ ಮಾಡಬೇಕಿತ್ತೋ ಆ ಥರ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ. ಆ ಸಂದರ್ಭದಲ್ಲಿ ಭರತ್ ಕುಮಾರ್ ಸರ್ ಅವರೊಂದು ಮಾತು ಆಗಲೇ ಹೇಳಿದ್ರು, ಟೀಚರ್ ಅವರಿಗೆ ಇನ್ನೊಂದು ಸನ್ಮಾನವನ್ನು ಮಾಡಲಿಕ್ಕಿದೆ, ಎಲ್ಲರೂ ಸೇರಿ ಒಂದು ಸನ್ಮಾನ ಮಾಡಲಿಕ್ಕಿದೆ ಅಂತ. ಆಮೇಲೆ ಕಾರಣಾಂತರಗಳಿಂದ ಆ ವಿಷಯ ಏನೋ ಮತ್ತೆ ನೆನಪಿಗೆ ಬರಲಿಲ್ಲ. ನಾನು ಕೂಡ ಇನ್ನು ಬಹುಶಃ ಯಾರು ಅದರ ಕಡೆ ಗಮನ ಹರಿಸುವುದಿಲ್ವೇನೋ ಅಂತ ಅನ್ಕೊಂಡಿದ್ದೆ. ಇವತ್ತು ಮತ್ತೆ ಆ ಒಂದು ಸುಸಂದರ್ಭ ಒದಗಿ ಬಂದದ್ದಕ್ಕೆ ಪ್ರಥಮವಾಗಿ ನಾನು ಭರತ್ ಕುಮಾರ್ ಸರ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಅದರ ಜೊತೆಯಲ್ಲಿ ಈ ಉತ್ಸವ ಸಮಿತಿಯ ಶಾರದಾ ಉತ್ಸವ ಸಮಿತಿಯಲ್ಲಿ ಯಾರೆಲ್ಲ ಇದ್ದೀರಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಾಸುದೇವರವರ ಬಗ್ಗೆ ಬಹುಶಃ 2 ನಿಮಿಷ ಮಾತಾಡಲಿಕ್ಕೆ ಹೇಳಿದ್ದಾರೆ. 2 ದಿನ ಮಾತನಾಡಿದ್ರು ಮುಗಿಲಿಕ್ಕಿಲ್ಲ, ಅಷ್ಟೊಂದು ವಿಷಯಗಳಿವೆ. ಆದರೂ ಈಗಾಗಲೇ ಪಶುಪತಿ ಉಳ್ಳಾಲ್ರವರು ಹೇಳಿದ ಹಾಗೆ ನನ್ನ ಹಾಗೆ ಅನೇಕರನ್ನು ಶೂನ್ಯದಿಂದ ದಶಕ್ಕೆ ಏರಿಸಿದವರು ವಾಸುದೇವರಾವ್ ಸರ್ ಅವರು. ನಮ್ಮ ಶಾಲೆಯಲ್ಲಿ ಒಂದು ಉಚಿತ ಶಿಕ್ಷಣ ಅನ್ನುವಂತಹ ಪರಿಕಲ್ಪನೆಯನ್ನು ತಂದವರವರು. ಶಾಲೆಯಲ್ಲಿ ನಾವೀನ್ಯಯುತವಾಗಿ ಬೋಧನೆಯನ್ನು ಮಾಡುವಂತಹ ವಿವಿಧ ವಿಧಾನಗಳ ಬಗ್ಗೆ ಚರ್ಚಿಸಿ ಅದನ್ನು ಕಾರ್ಯರೂಪಕ್ಕೆ ತಂದವರು. ಅವರ ಎಷ್ಟೋ ಆಲೋಚನೆಗಳು ಇವತ್ತು ಶಿಕ್ಷಣ ಇಲಾಖೆಯಿಂದ ನಮಗೆ ಆದೇಶಗಳಾಗಿ ಬರ್ತಾ ಇವೆ. ಅಂತಹ ಪರಿಕಲ್ಪನೆಯನ್ನು ಆರಂಭಿಸಿದವರು ಅವರು ಅಂತ ಹೇಳೋದು ನಮಗೆ ಹೆಮ್ಮೆ. ಅದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಬೇರೆ ಬೇರೆ ದಾನಿಗಳಿಂದ ಇಲ್ಲಿ ಅವರ ಕುಟುಂಬದ ಸದಸ್ಯರು ಕೂಡ ಇದ್ದಾರೆ, ಅವರ ತಮ್ಮ ಇದ್ದಾರೆ. ಅವರೆಲ್ಲರೂ ಆರಂಭದಲ್ಲಿ ನಾವು ಉಚಿತ ಶಿಕ್ಷಣವನ್ನು ಆರಂಭಿಸುವಾಗ ಶಾಲೆಗೆ ದೇಣಿಗೆಯನ್ನು ನೀಡಿದಂತಹ ಮಹನೀಯರು. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೆಂಗಳೂರು ಅನ್ನೋದು ಬಹುಶಃ ತುಂಬಾ ದೂರ ಏನು ಅಲ್ಲ. ಈಗ ನಮಗೆ ಫ್ಲೈಟಲ್ಲಿ ಹೋದ್ರೆ ಕೆಲವೇ ಅವರಲ್ಲಿ ಬೆಂಗಳೂರನ್ನು ತಲುಪಬಹುದು. ಹಾಗಾಗಿ ವಾಸುದೇವರಾಯರು ಬೆಂಗಳೂರಲ್ಲಿ ಇದ್ರೂ ಕೂಡ ನಮಗೆ ಎಲ್ಲಾ ಸಂದರ್ಭದಲ್ಲಿ ಮಾರ್ಗದರ್ಶನವನ್ನು ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಭಾವಿಸ್ತಾ, ಸರ್ ನೀವು ಯಾವತ್ತು ಆವಾಗಲೇ ನಾವು ಹೇಳಿದಾಗೆ ಉಳ್ಳಾಲದವರೇ, ಇಲ್ಲಿರುವ ನಮ್ಮ ನಂಟು ಯಾವತ್ತು ಹೀಗೆ ಮುಂದುವರಿಯುತ್ತದೆ, ನೀವಿನ್ನೂ ನಮ್ಮ ಜೊತೆಯಲ್ಲಿ ಇರ್ತೀರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
ವಿದ್ಯೆಯ ಮೂಲಕ ಮರೆಯಲಾಗದಂಥ ಶ್ರೇಷ್ಠ ಮನೋ ಅಭಿಮಾನಿಯಾಗುತ್ತಾನೆ. ಅವರಲ್ಲಿ ನಮ್ಮ ವಾಸುದೇವರಾವ್ ಅವರೊಬ್ಬರು. ವಿವಿಧ ಸಂಘ ಸಂಸ್ಥೆಗಳೊಡನೆ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಅಪಾರವಾದ ಒಂದು ವಾಕ್ಚಾತುರ್ಯದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ನಾನಿಲ್ಲಿ ಒಂದು ಸ್ಮರಣೆ ಮಾಡುವುದೇನಂತೇಳಿದರೆ, ನನ್ನ ಅನುದಾನ ಸಿಗುವ ಸಮಯದಲ್ಲಿ ನನಗೆ ಅವರಿಂದ ತುಂಬ ಮಹದುಪಕಾರ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಯಾಕೆಂದರೆ ಅನುದಾನ ಸಮಯದಲ್ಲಿ ಅವರು ಬಡ್ತಿ ಹೊಂದುವ ಒಂದು ಅವಕಾಶ ಇತ್ತು. ಆದರೆ ನನ್ನ ಅಲ್ಲಿಯ ಸೇವೆಯನ್ನು ಪರಿಗಣಿಸಿ ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳಿ ಬರೆದು ಕೊಟ್ಟು, ಅದಕ್ಕಾಗಿ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಸರ್, ನೀವು ಈ ಉಳ್ಳಾಳವನ್ನು ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತದೆ. ಹಾಗೆ ನಿಮ್ಮ ಎಲ್ಲರೊಳಗೆ ಒಂದಾಗುವ ಮನಸ್ಸಿದೆಯಲ್ಲ, ಆ ಮನಸ್ಸಿನಲ್ಲಿ ನಿಮ್ಮ ಅಲ್ಲಿ ಹೋದ ಜೀವನ ನಿಮ್ಮ ಒಂದು ಮರುವಸಂತ ಸಿಗಲಿ ಅಂತ ಭಾವಿಸ್ತೇನೆ. ಹಾಗೆ ನಿಮ್ಮ ಮುಂದಿನ ಜೀವನ ನಿಮ್ಮ ಕುಟುಂಬದೊಂದಿಗೆ ಸಕಲ ಆರೋಗ್ಯ, ಆಯುಷ್ಯ, ಸಂಪತ್ತು ಆ ದೇವರು ದೊರಕಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಉಪಸ್ಥಿತರಿರುವ ಗಣ್ಯರೇ ಮತ್ತು ಅಭಿನಂದನೀಯ ವಾಸುದೇವ ಸರ್ ಮತ್ತು ಅವರ ಶ್ರೀಮತಿಯವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧು ಭಗಿನಿಯರೇ, ಇಂದಿನ ಈ ಕಾರ್ಯಕ್ರಮ ತುಂಬ ಸಂತೋಷವೂ ಹೌದು, ಬೇಸರವೂ ಹೌದು. ಯಾವತ್ತೂ ಕೂಡ ನಮ್ಮ ನೆರೆಕರೆಯವರು ವಾಸುದೇವ ಸರ್ ಯಾವತ್ತೂ ನಮ್ಮ ಬದಿ ಮನೆಯವರು ಇದ್ದ ಹಾಗೆ ನಾವು ಯಾವತ್ತೂ ಆತ್ಮೀಯ. ಯಾವುದೇ ಒಂದು ಕೆಲಸ ಕೂಡ ನಾವು ಒಂದು ಕೇಳಿದರೆ ಅದು ಆಗುದಿಲ್ಲ ಅಂತ ಹೇಳೋದಿಲ್ಲ. ಇವತ್ತಾಗಿದ್ರೆ ನಾಳೆ ಟೀಚರ್ ಅದನ್ನು ನಾಳೆ ಒಂದು ನಾನು ಸರಿ ಮಾಡಿ ತಂದು ಕೊಡ್ತೇನೆ, ಈ ಮಾಡಿ ಕೊಡ್ತೇನೆ, ಆಗುದಿಲ್ಲ ಅಂತ ಹೇಳುವಂಥ ವಿಷಯ ಇಲ್ಲ, ಮಾಡಿ ಕೊಡ್ತೇನೆ ಅಂತ ಒಂದು ಸರಳ ಸಜ್ಜನ, ಉತ್ತಮ ಬಾಂಧವ್ಯ ಹೊಂದಿದ್ದ ನಮ್ಮ ಶ್ರೀಯುತ ವಾಸುದೇವ ಸರ್ ಅವರ ಮುಂದಿನ ಜೀವನ ಸುಖಮಯವಾಗಲಿ, ಆರೋಗ್ಯ ಭಾಗ್ಯಗಳನ್ನು ದೇವರು ಕರುಣಿಸಲಿ ಅಂತೇಳಿ ಹಾರೈಸುತ್ತಾ, ಅವರಿಗೂ ಅವರ ಕುಟುಂಬಕ್ಕೂ ದೇವರು ಉತ್ತಮ ಅಭಿವೃದ್ಧಿಯನ್ನು ನೀಡಲಿ ಅಂತೇಳಿ ಬೇಡುತ್ತಾ ನನ್ನೆರಡು ಈ ಅವಕಾಶಕ್ಕಾಗಿ ವಂದಿಸುತ್ತಾ ಒಂದೆರಡು ಮಾತುಗಳು ಕೊನೆಗೊಳಿಸ್ತಾ ಇದ್ದೇನೆ. ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ, ಅವರದ್ದು ಕೂಡ ಶಿಕ್ಷೆ ಅಲ್ಲ, ಸ್ಟೂಡೆಂಟ್ ಅವ್ರದ್ದು ಕೂಡ ಶಿಕ್ಷೆ. ಈಗ ಶಿಕ್ಷಕರಾಗಿರುವ ವನಜ ಟೀಚರ್ ಒಂದೆರಡು ಮಾತು 2 ನಿಮಿಷದಲ್ಲಿ. ವೇದಿಕೆಯನ್ನು ಅಲಂಕರಿಸಿರುವ ಶಾರದಾ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆಯ ಎದುರಲ್ಲಿರುವ ನನ್ನ ಬಂಧು ಮಿತ್ರರೇ, ಎಲ್ಲರಿಗೂ ನಮಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನನ್ನ ಗುರು ವಾಸುದೇವ ರಾವ್ ಇವರ ಬಗ್ಗೆ 2 ಮಾತನಾಡಲು ಇಚ್ಛಿಸ್ತೇನೆ. ನಮ್ಮ ಸರ್ ಬಹಳ ಸರಳತೆಯ ಒಂದು ಜೀವನ, ನಗುಮುಖ, ಕ್ರಿಯಾಶೀಲತೆಗಳೆಂಬ ಆಭರಣಗಳಿಂದ ಕಂಗೊಳಿಸ್ತಿರುವ ನನ್ನ ಗುರುವಿನ ಬಗ್ಗೆ ಹೇಳಬೇಕಾದ್ರೆ ಅವರ ಮುಖಸ್ತುತಿ ಮಾಡುವುದಲ್ಲ, ಉತ್ಪ್ರಷ್ಟಿಯಲ್ಲ. ನನ್ನ ಗುರು ಎಲ್ಲಿಯಾದರೂ ನಾವು ವೈಯಕ್ತಿಕವಾಗಿ ಹೇಳುವುದಾದರೆ, ನನ್ನನ್ನು ಯಾರಿಗಾದರೂ ಪರಿಚಯಿಸುವಾಗ ಬಹಳ ಹೆಮ್ಮೆಯಿಂದ ನನ್ನ ಸ್ಟೂಡೆಂಟ್, ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಟೀಚರ್ ಮತ್ತು ಬಹಳ ಆ್ಯಕ್ಟಿವ್ ಅಂತೇಳಿ ಯಾರೆಲ್ಲ, ನಾನೊಂದ್ಸರಿ 10th ಸೂಪರ್ವಿಷನ್ಗೆ ಹೋಗುವಾಗ ಅಲ್ಲಿ ಸ್ಕ್ವಾಡ್ ಬಂದಿದ್ರು. ಅವಳು ನನ್ನ ಆಗ್ನಿಸಲ್ಲಿ ನನ್ನ ಫ್ರೆಂಡ್, ಅವಳ ಹತ್ರ ಕೂಡ ನನ್ನ ಸರ್ ನನ್ನ ಬಗ್ಗೆ ಒಂದು ಬಹಳ ಹೊಗಳಿಕೊಂಡು ಗೌರವದಿಂದ ಮಾತನಾಡುವಾಗ ನನಗೆ ನಿಜಕ್ಕೂ
ನಾಚಿಕೆ ಆಗ್ತಿತ್ತು. ಯಾಕೆಂದರೆ ನಾನು ವಿದ್ಯಾರ್ಥಿ ಜೀವನದಲ್ಲಿ ಅವರಿಗೆ ಎಷ್ಟು ನೋವು ಕೊಟ್ಟಿದ್ದೇನೋ ನನಗೆ ಗೊತ್ತಿಲ್ಲ. ಅವರು ಕೊಡುವ ಆ ಗೌರವ ನನಗೆಷ್ಟೋ ಸರಿ ಅಲ್ಲಿ ಬಾರಿ ನಾಚಿಕೆಯಿಂದ ಅಷ್ಟೇ ಮಾತನಾಡಿ ಗೌರವ ಕೊಟ್ಟು ಸೀದಾ ಬರ್ತಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ನಾನು ಎಷ್ಟೋ ಸರಿ ಎನಿಸಿದ್ದೇನೆ, ಒಬ್ಬ ನನ್ನ ಜೀವನ ಸಾರ್ಥಕ ಆಯಿತು, ನನ್ನ ಗುರು ನನ್ನನ್ನು ಇಷ್ಟೊಂದು ಜನರ ಎದುರು ಹೊಗಳ್ತಿದ್ದಾರಲ್ಲ, ಏನು ನನಗೆ ನಾನು ವಾಸುದೇವರಂತ ಸರ್ನಂತ ಅವರ ಹೆಸರು ಹೇಳಲಿಕ್ಕೆ ನನಗೆ ಅಂಜಿಕೆ ಆಗ್ತದೆ. ಅಂಥ ಒಂದು ಶಿಕ್ಷಕನನ್ನು ಪಡೆದಕ್ಕೆ ನಿಜವಾಗಿಯೂ ಧನ್ಯ ಸರ್. ನಿಮ್ಮನ್ನು ನನಗೆ ಅಷ್ಟೊಂದು ವಾಕ್ಚಾತುರ್ಯ ಇಲ್ಲ, ಆದರೂ ಸಡನ್ಲಿ ಈಗ ನಿಮ್ಮ ಬಗ್ಗೆ ಮಾತನಾಡಬೇಕಂತ ಹೇಳುವಾಗ ಒಬ್ಬಳು ಸ್ಟೂಡೆಂಟ್ ಆಗಿ ನನ್ನ ಮನಸ್ಸಿನಲ್ಲಿ ತುಂಬ ನಿಮ್ಮ ಮೇಲೆ ಗೌರವ ಏನೇನು ಹೇಳಬೇಕು ಅಂತೇಳಿದೆ. ಆದರೆ ಇಷ್ಟು ದೊಡ್ಡ ಸಮಿತಿ, ಹಬ್ಬಕ್ಕ ಉತ್ಸಾಹ ಸಮಿತಿ, ಇಲ್ಲಿ ಮಾತನಾಡುವಷ್ಟು ಕೆಪಾಸಿಟಿ ನನಗಿಲ್ಲವ ಏನ. ಆದರೆ ಸರ್, ನೀವು ನಮ್ಮ ಉಳ್ಳಾಳಕ್ಕೆ ಬೇಕೇ ಬೇಕು. ಈಗ ನಾನು ನನ್ನ ಮಗನಾದ ಸಚಿನ್ಗೆ ಹೇಳಿದೆ, ನೀನು ಮದುವೆಯಾಗಿ ಬ್ಯಾಂಗ್ಳೂರಿನಲ್ಲಿ ನಿನ್ನ ಹೆಂಡತಿಯೊಟ್ಟಿಗೆ ಇರಬೇಕು, ನಮ್ಮ ಸರನ್ನು ನಮ್ಮ ಉಳ್ಳಾಳಕ್ಕೆ ಬಿಟ್ಟು ಕೊಡಬೇಕು ಅಂತೇಳಿ. ಸರ್, ಮುಂದೇನೂ ನೀವು ಅವನ ಮಗನ ಮದುವೆಯನ್ನು ನಮ್ಮೂರಲ್ಲೇ ತೆಗೆದು ನಮ್ಮೊಟ್ಟಿಗೇ ಇದ್ದು ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷ್ಯ, ನೆಮ್ಮದಿ ಸರ್. ಅಂದರೆ ಆನಂದ ಅಲ್ಲ ಅಂತೆ, ದೇವರ ಹತ್ರ ಕೇಳುವಾಗ ನಾವು ಪರಮಾನಂದ ಸಿಕ್ಕಬೇಕು ಅಂತ ಕೇಳಬೇಕಂತೆ. ಆ ನಮ್ಮ ದೇವರು ನಿಮಗೆ ಅನುಗ್ರಹಿಸಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ತಮ್ಮ 2 ಅನಿಸಿಕೆಗಳನ್ನು 2 ನಿಮಿಷದಲ್ಲಿ ಮುಗಿಸಬೇಕಾಗಿ ವಿನಂತಿ. ಬಾಬು ಬಂಗೇರವರು ವಾಸುದೇವರವರವರು ಶಾಲೆಗೆ ಸೇರ್ಪಡೆ ಆದ ಸಂದರ್ಭದಲ್ಲಿ ಕೂಡ ಸಂಚಾಲಕರಾಗಿದ್ದರು. ಶಾರದಾ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು, ನಮ್ಮ ಶಾಲಾ ಅಧ್ಯಾಪಕರಾಗಿದ್ದ ಹಾಗೂ ಇವತ್ತಿನ ಸನ್ಮಾನಿತರಾದ ವಾಸುದೇವರವರವರೇ, ಅವರ ಧರ್ಮಪತ್ನಿಯವರೇ, ಇಲ್ಲಿ ಸೇರಿದ್ದ ಶಾರದಾ ಸಮಿತಿಯ ಎಲ್ಲ ಕಾರ್ಯಕರ್ತರು, ವಾಸುದೇವರವರವರಿಗೆ ಇಂಟರ್ವ್ಯೂ ಮಾಡುವಾಗ 1982ರಲ್ಲಿ ವಾಸುದೇವರವರವರಿಗೆ ಇಂಟರ್ವ್ಯೂ ಮಾಡುವಾಗ ಆ ಇಂಟರ್ವ್ಯೂಲ್ಲಿ ನಾನು ಕೂಡ ಇದ್ದೆ. ನಮ್ಮ ಮುಖ್ಯೋಪಾಧ್ಯಾಯರಾದ ವಿಶ್ವನಾಥರಾವ್ ಇದ್ದರು, ಮತ್ತೊಬ್ಬ ಇಲಾಖೆಯಿಂದ ಯಾರೋ ಇದ್ದರು. ಆ ದಿವಸ 3-4 ಮಂದಿ ನಾವು ಸೇರಿ ವಾಸುದೇವರವರವರನ್ನು ಮತ್ತಿಬ್ಬರಿದ್ದರು. ಆವತ್ತಿಗೆ ಒಂದು ನಾಗೇವಣಿದ್ದರು, ಮತ್ತೊಂದು ಅನುಸೂಯ ಗಾಂವ್ಕರ್ ಇದ್ದರು. ಅಲ್ಲ ಮಾಸ್ಟ್ರೆ, ಇವರು 3 ಮಂದಿಯನ್ನು ಇಂಟರ್ವ್ಯೂ ಮಾಡಿ ನಮ್ಮ ಶಾಲೆಗೆ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಆದರೆ ನಮಗೆ ಆ ನಂತರ ಗೊತ್ತಾಯಿತು, ನಾವು ಸಿಲೆಕ್ಟ್ ಮಾಡಿದ್ದು ಅತ್ಯುನ್ನತವಾದ ಒಂದು ನಮ್ಮ ಶಾಲೆ ಬೇಕಾದ ಮುತ್ತು ಅದು. ಈಗ ಆ ಮುತ್ತು ನಮ್ಮ ಊರಿಗೆ ಕೂಡ ತುಂಬ ಉಪಕಾರ ಮಾಡ್ತಿದೆ ಎಂದು ನನಗೆ ಹೇಳಲು ತುಂಬ ಹೆಮ್ಮೆ ಆಗ್ತದೆ. ಯಾಕೆಂದರೆ 1997ರಲ್ಲಿ ಹಬ್ಬಕ್ಕೆ ಉತ್ಸವ ಮಾಡುವಾಗ ನಾವು ಭಾರತ ಹೈಸ್ಕೂಲ್ನಲ್ಲಿ 2 ಸಲ 97 ಮತ್ತು 98ರಲ್ಲಿ ಅದರ ಅಧ್ಯಕ್ಷರು, ಕಾರ್ಯದರ್ಶಿ ಯಾರೇ ಆಗಿರ್ಬೋದು, ಅದರ ಮುಂದಾಳತ್ವ ವಹಿಸಿದ್ದು ವಾಸುದೇವರಾವ್. ಆ ನಂತರ ಈ ವರ್ಷದ ತನಕ ಹಬ್ಬಕ್ಕುತ್ಸವದಲ್ಲಿ ಒಳ್ಳೆಯದು ನಡೀತದೆ. ಅದಕ್ಕೆ ಕಾರಣ ವಾಸುದೇವರಾವ್ ಮತ್ತು ನಮ್ಮ ಊರಿನವರು. ವಾಸುದೇವರಾವ್ರವರು ಸಾಧಾರಣ 1982 ಇಸವಿ 82ರಿಂದ 2016ರವರೆಗೆ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ಅಧ್ಯಾಪಕರ ಕೆಲಸ ಮಾಡಿದ್ದಾರೆ. ಅವರು 36 ವರ್ಷದ ಸೇವೆ. ನಾನು ಆ ಶಾಲೆಗೆ ಸಂಚಾಲಕನಾಗಿ, ಅಧ್ಯಕ್ಷನಾಗಿ, ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ 40 ವರ್ಷಗಳ ಸೇವೆ ನಾನು ಮಾಡಿದ್ದೇನೆ. ಮಾಸ್ಟರ್ 36 ವರ್ಷ ಸೇವೆ ಮಾಡಿದ್ದಾರೆ. ಆ ನಂತರ ಇವರಿಗೆ ಬೀಳ್ಕೊಡುವಾಗ ನಮಗೆ ತುಂಬ ಬೇಸರ ಆಗಿದೆ. ಇಂಥ ಮಾಸ್ಟರ್ ಖಂಡಿತ ಸಿಗ್ಲಿಕ್ಕಿಲ್ಲ. ಈಗ ಕೂಡ ನಮಗೆ ಅಂಥ ಮಾಸ್ಟರ್, ಕನ್ನಡ ಮಾಸ್ಟರ್ ಇನ್ನೂ ಕೂಡ ನಮಗೆ ನಮ್ಮ ಶಾಲೆಗೆ ಸಿಗಲಿಲ್ಲ. ಅವರು ಅಧ್ಯಾಪಕರಾಗಿರುವಾಗ ಯಾವುದೇ ಸಮಸ್ಯೆ ಆದರೂ ಸಮಸ್ಯೆಯಿಂದ ಅವರು ಹಿಂದೆ ಸರಿದವರಲ್ಲ. ಸಮಸ್ಯೆಯನ್ನು ಎದುರಿಸುವಂಥ ಶಕ್ತಿ ಅವರಿಗೆ ಆಗ ಕೂಡ ಇತ್ತು, ಈಗ ಕೂಡ ಇದೆ. ಸಮಸ್ಯೆ ನಾವೇನ ಸಮಸ್ಯೆಗೆ ಪರಿಹಾರ ಕೇಳಿದರೆ ಅವರು ಏನಾದರೂ ನಮಗೆ ಸಹಕಾರ ಮಾಡ್ತಾ ಇದ್ರು. ಉದಾಹರಣೆಗೆ
ನಮ್ಮ ಶಾಲೆಗೆ ಬೆಂಕಿ ಕೊಟ್ಟಾಗ ನಮಗೆ 30 ಲಕ್ಷ ನಷ್ಟ ಆಗಿತ್ತು. 30 ಲಕ್ಷ. ಅದಕ್ಕೆ ಪರಿಹಾರದ ಬಗ್ಗೆ ನಾನು ಮಾಸ್ಟರಲ್ಲಿ ಮಾತನಾಡಿದ್ದೇನೆ. ನಮಗೆ ಸರ್ಕಾರದಿಂದ ಡಾಕ್ಟರ್ VS ಆಚಾರ್ಯ ಇರುವಾಗ ಆ 10 ಲಕ್ಷ ರೂಪಾಯಿ ನಮಗೆ ಪರಿಹಾರ ಸಿಕ್ಕಿದೆ. ಅದಕ್ಕೆ ಕೂಡ ನಮ್ಮ ಮಾಸ್ಟರ್ ಅವರ ಪ್ರೇರಣೆ ನನಗಿತ್ತು. ನಾನು ಕೆಲಸ ಮಾಡಿದ್ರೆ 10 ಲಕ್ಷ ರೂಪಾಯಿ ಸಿಕ್ಕಿದೆ. ನಂತರ ಈ ಶಾಲೆಯ ಅಭಿವೃದ್ಧಿಗೆ ಲಯನ್ಸ್ ಕ್ಲಬ್ನಲ್ಲಿ ಪ್ರೊಫೆಸರ್ ಗಿಲ್ರಾಜ್ ಅಂತ ನಮ್ಮ ಊರಿನವರೇ, ಅವರ ಮೂಲಕ ಲಯನ್ಸ್ ಕ್ಲಬ್ನಿಂದ ಸ್ಮಾರ್ಟ್ ಕ್ಲಾಸ್ ತೆರೆದಿದ್ದಾರೆ. ಸ್ಮಾರ್ಟ್ ಕ್ಲಾಸ್ ಟೀಚರ್ಗೆ ಅಧ್ಯಾಪಕರಿಗೆ ಗೊತ್ತಿರಬಹುದು. ಸ್ಮಾರ್ಟ್ ಕ್ಲಾಸ್ ಅದು ಅವರ ಪ್ರಯತ್ನದಿಂದ ಆದದ್ದು. ಶಾಲೆಗೆ ಸರಿಯಾದ ಶೌಚಾಲಯ ಇರಲಿಲ್ಲ. ಮ್ಯಾನೇಜ್ಮೆಂಟ್ ಕೂಡ ತುಂಬ ಕಷ್ಟದಲ್ಲಿದ್ದಾಗ ಶಾಲೆಯಲ್ಲಿ ಲಕ್ಕಿಡಿಪ್ಪು ಮಾಡಿ, ಶಾಲೆಯ ಮಕ್ಕಳಿಗೆ ಲಕ್ಕಿಡಿಪ್ಪು ಮಾರಾಟ ಮಾಡಿ ಶೌಚಾಲಯದ ವ್ಯವಸ್ಥೆಯನ್ನು ನಮ್ಮ ವಾಸ್ತವ್ಯರು ಮಾಡಿದ್ದಾರೆ. ಅವ್ರ ನೆನಪುಂಡ ಗೊತ್ತಿಲ್ಲ. ಮತ್ತು ರೆಡ್ ಕ್ರಾಸ್ ಸಂಸ್ಥೆಯನ್ನು ನಮ್ಮ ಶಾಲೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಆ ಮೂಲಕ ಸಮಾಜ ಸೇವೆ. ಶಾಲೆಯಲ್ಲಿ ಮಕ್ಕಳಿಗೆ ಸಾಹಿತ್ಯ ಸಂಘವನ್ನು ಸ್ಥಾಪಿಸಿ ಆ ಮೂಲಕ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಕಲಿಯುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಸಾಹಿತ್ಯ ಸಂಘ. ನಮ್ಮ ಕಾಲೇಜ್ ಲೆಕ್ಚರ್ ಕಸ್ತೂರಿ ಟೀಚರ್ ಒಂದು ವಿಷಯ ಹೇಳಿದ್ದರು. ಅನುದಾನ ಸಿಗುವಾಗ ನಮ್ಮ ವಾಸ್ತವರವರು MA B.Ed ಆಗಿದೆ. ಅವರಿಗೆ ಕಾಲೇಜಿಗೆ ಪಾಠ ಮಾಡುವಂತಹ ಎಲ್ಲ ಅರ್ಹತೆ ಇದೆ. ಕಾಲೇಜ್ ಪಾಠ ಮಾಡುವಂಥ ಎಲ್ಲ ಅರ್ಹತೆ ಇದೆ. ಆದರೆ ನಮಗೆ ಅನುದಾನ ಬರುವಾಗ ನಮ್ಮ ಕಾಲೇಜಿಗೆ ಅನುದಾನ ಇಲ್ಲ ಅಂತ ನಮಗೆ ಪರ್ಮಿಷನ್ ಕೊಟ್ಟದ್ದು. ಸರ್ಕಾರ ಅನುದಾನ ಕೊಡುವುದಿಲ್ಲ ಅಂತ ಪರ್ಮಿಷನ್ ಕೊಟ್ಟರು. ನಮ್ಮ ಆಡಳಿತ ಮಂಡಳಿ ಪ್ರಯತ್ನದಿಂದ ಅನುದಾನ ಆಯಿತು. ಆಗ ಮಾಸ್ಟರ್ಗೆ ಒಂದು ಅವಕಾಶ ಇತ್ತಲ್ಲಿ, ಕಾಲೇಜಿಗೆ ಹೋಗುವಂಥ ಅವಕಾಶ. ಇವರನ್ನು ನಾವು ಕೇಳಬೇಕು, ಇವರ ನಮಗೆ ಅನುಮತಿ ಬೇಕು ಮ್ಯಾನೇಜ್ಮೆಂಟ್ಗೆ. ನಿಮ್ಮಲ್ಲಿ ಯಾರಾದರೂ ಅರ್ಹರಿದ್ದರೆ ಅವ್ರಿಗೆ ಕೊಡಬೇಕು, ನೀವು ಇಲ್ಲದಿದ್ದರೆ ಅವರ ಅನುಮತಿ ತಗೊಳ್ಬೇಕಂತ ಕೇಳಿದಾಗ ಆಗ ಕಸ್ತೂರಿಯವರು ನಮ್ಮ ಕನ್ನಡ ಲೆಕ್ಚರ್ ಆಗಿದ್ದರು. ಏನು ಹೇಳದೆ ಅವರು ಪರ್ಮಿಷನ್ ಕೊಟ್ಟರು. ಆದ್ದರಿಂದ ಕಸ್ತೂರಿ ಅವರಿಗೆ ಸಂಬಳ ಆಯಿತು. ಈಗ ಕೂಡ ಅವರು ಕಾಲೇಜಿನಲ್ಲಿದ್ದಾರೆ. ಮತ್ತು ಪ್ರಶಸ್ತಿ ಅಧ್ಯಾಪಕರಿಗೆ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಪ್ರಶಸ್ತಿ ಸಿಗ್ತದೆ. ನಮ್ಮ ಶಾಲೆಗೂ ಸಿಕ್ಕಿದೆ, ಮಗೂರು ಶಾಲೆ ಸಿಕ್ಕಿದೆ. ಇವರಲ್ಲಿ ನಾನು ಕೇಳಿದೆ, ನಾನು ಡಾಕ್ಟರ್ VS ಆಚಾರ್ಯರ ಹತ್ರ ಮಾತನಾಡಿ, ನಮ್ಮ ಒಬ್ಬರು ಒಳ್ಳೆಯ ಮಾಸ್ಟರ್ ಇದ್ದಾರೆ ಶಾಲೆಯಲ್ಲಿ, ಅವರಿಗೆ ಸರ್ ನೀವೊಂದು ಪ್ರಶಸ್ತಿ ಕೊಡಬೇಕಂತ ಕೇಳಿದಾಗ ಅವರಿಂದ ಒಂದು ಅರ್ಜಿ ತನ್ನಿ ಅಂತ ಕೇಳಿದರು. ಇವರಿಂದ ಒಂದು ಅರ್ಜಿ ತನ್ನಿ. ನಾನು ಇದನ್ನು ಹೇಳಿದೆ. ಅದಕ್ಕೆ ಅವರು ಹೇಳಿದ ಮಾತು, ನನಗಾಗಿ ಪ್ರಶಸ್ತಿ ಬರಲಿ, ನೀವು ಮಾತನಾಡಿ ತೆಗೆಸಿಕೊಡುವುದು ಬೇಡ ಅಂತ. ಅದು ಅವರ ಒಳ್ಳೆಯ ಗುಣ. ಬೇರೆ ಯಾರಾದರೂ ಹೇಳ್ತಿರ್ಲಿಲ್ಲ ಹಾಗೆ. ಪ್ರಶಸ್ತಿ ಖಂಡಿತ ಪ್ರಶಸ್ತಿ ಸಿಗ್ತಿತ್ತು, ಆದರೆ ಅವರು ಬೇಡ ಹೇಳಿದ್ರು. ಮತ್ತೆ ಎಲ್ಲರೊಡನೆ ಒಂದುಗೂಡುವ ಮನಸ್ಸು ಅವರದು. ಯಾರಿಗೂ ಕೂಡ ನಿನ್ನೆ ನಮಗೆ ಒಂದು ಶೈನಿ ಅಂತ ಟೀಚರ್ ಸಿಕ್ಕಿದ್ದು, ಶೈನಿ ಅಂತ. ನಾನು ಇವರ ಬಗ್ಗೆ ಹೇಳಿದೆ. ಅದಕ್ಕೆ ಇದೊಂದು ವಿಷಯ ಹೇಳಿ ಅವರಿಗೆ, ನೀವು ಎಲ್ಲರೊಡನೆ ಒಂದುಗೂಡುವ ಗುಣ ಅವರಲ್ಲಿ. ಯಾವ ಅಧ್ಯಾಪಕರಲ್ಲಿ ನಿಷ್ಠರು ಇಲ್ಲ, ಯಾವ ಕೆಲಸ ಕೊಟ್ಟರು ಮಾಡುವುದಿಲ್ಲ ಅಂತಿಲ್ಲ. ಶಾಲೆಗೆ ಸಹಕಾರಿಯಾಗಿ, ಆಡಳಿತ ಮಂಡಳಿಗೆ ಸಹಕಾರಿಯಾಗಿ, ಶಾಲಾ ಅಭಿವೃದ್ಧಿಯಲ್ಲಿ ನಮ್ಮೊಡನೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರ ಮಗ ಸಚಿನ್, ಇವರ ಮಗ ಸಚಿನ್ ಅಂತ ನಮ್ಮ ಶಾಲೆಯಲ್ಲಿ ಅವರು ಅಧ್ಯಾಪಕರಾದ್ದರಿಂದ ಕನ್ನಡ ಮೀಡಿಯಂಗೆ 1 to 7 ಅವರು ಕನ್ನಡ ಮೀಡಿಯಂಗೆ ಕಳಿಸಿದ್ದು. ನಮ್ಮ ಮಗೂರು ಶಾಲೆ ಕಳಿಸಿದವರನ್ನು. ಎಲ್ಲಿದ್ದಾನೆ ಸಚಿನ? 1 ಸಚಿನ್ 7th. 8ನೇ ಕ್ಲಾಸ್ಗೆ ಇಂಗ್ಲಿಷ್ ಮೀಡಿಯಂಗೆ ಮತ್ತೆ ಬಂದದ್ದವರು. ಆ 8ನೇ ಕ್ಲಾಸ್ನಲ್ಲಿ ಕನ್ನಡ ಮೀಡಿಯಂನವ ಫಸ್ಟ್, 8th ಫಸ್ಟ್, 9th ಫಸ್ಟ್, 10th ಫಸ್ಟ್.
ಕರ್ನಾಟಕ ಆಗದ ಎಷ್ಟು ಹುಷಾರಿರ್ಬೇಕವ. ಆದ್ದರಿಂದ ಮಾಸ್ಟ್ರೆ, ನೀವು ಮೊನ್ನೆ ನನಗೆ ಲಕ್ಷ್ಮಣ್ ಟೈಲರ್ ಮೊನ್ನೆ ಹೇಳಿದ್ದು ಮಾಸ್ಟ್ರು ಊರು ಬಿಟ್ಟು ಹೋಗ್ತಾರೆ ಅಂತ. ನಾನು ಮರು ದಿವಸ ಬೆಳಿಗ್ಗೆ ಫೋನ್ ಮಾಡಿದ್ದು ನಿಮಗೆ, ಮನೆಗೆ ಬರುವಂತ ಫೋನ್ ಮಾಡಿದ್ದು. ನಾನು ಬ್ಯಾಂಕಿಗೆ ಹೋದ, ಬ್ಯಾಂಕ್ ನೋಡೋದಲ್ಲಿ ಬಂದು ಫೋನ್ ಮಾಡಿದ್ದು. ಮತ್ತು ನನಗೆ ಕೂಡ ತುಂಬ ಬೇಸರ, ಯಾಕೆಂದರೆ ನೀವು ನಮ್ಮ ಸಮಾಜದ, ನಮ್ಮ ಶಾಲೆಯ ಯಾವತ್ತು ಕೆಲಸಗಳಿಗೆ, ಎಲ್ಲ ಸಂಘ ಸಂಸ್ಥೆಗಳ ಕೆಲಸಗಳಿಗೆ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಇನ್ನು ನೀವು ಆಚೆ ಹೋದರೂ ನಿಮ್ಮ ಒಂದು ಮನಸ್ಸು ಉಳ್ಳಾಲದಲ್ಲಿರಲಿ, ಉಳ್ಳಾಲ ಶಾಲೆಯ ಬಗ್ಗೆ ಇರಲಿ, ನೀವು ಶಾಲೆಯ ಬಗ್ಗೆ ಇರಲಿ, ಶಾರದಾ ನಿಕೇತನ ಬಗ್ಗೆ ಇರಲಿ, ನಿಮ್ಮ ದಾಂಪತ್ಯ ಜೀವನ ಸುಖಮಯ ಅಂತ ಹೇಳಿಕೊಂಡು, ನಾನು ನಿಮ್ಮ ಕುಟುಂಬ ಸಾಧಾರಣ 75 ಮಂದಿ ಇದ್ದಾರಂತೆ. ನೀವು ಇರುವುದು ಇಲ್ಲಿ 2, ಮತ್ತು ಸಚಿನ್ ಕೋಡಿ 3 ಮಂದಿ ಇರುವುದು, 70 ಮಂದಿಯನ್ನು ಕೂಡ ಅಲ್ಲಿ ಸೇರಿ ನೀವು ಒಳ್ಳೆ ರೀತಿಯಲ್ಲಿ ಇರಿ, ನಿಮ್ಮ ದೇವರು ಒಳ್ಳೆಯದು ಮಾಡಲಿದ್ದು ಹೇಳಿಕೊಂಡು ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಅವರು ನಮ್ಮೊಟ್ಟಿಗೆ ಇರ್ತಾರೆ. ಯಾಕೆಂದ್ರೆ ದಯಾನಂದ ನಾಯ್ಕರು ಉತ್ಸವದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವಾಗ ಅವರು ಮೂಡಿಗೆರೆಯಲ್ಲಿ ಇರ್ತಾ ಇದ್ರು. ನಾವು ಅವರ ಹತ್ರ ಎಲ್ಲ ವಿವರಗಳನ್ನು ಫೋನ್ ಮುಖಾಂತರ ಸೇರಿಸಿ, ನಾಯ್ಕರೇ ಈ ರೀತಿ ಆಗ್ತಾ ಮಾಡ್ತಿದ್ದೇವೆ, ಈ ರೀತಿ ಮಾಡ್ತಾ ಇದ್ದೇವೆ, ಯಾವ ರೀತಿ ಆಗ್ಬೇಕಂತೇಳಿ ಅವರ ಹತ್ರ ಸಲಹೆಗಳನ್ನು ತೆಗೆದುಕೊಂಡು ಇಲ್ಲಿ ಕಾರ್ಯವನ್ನು ಮಾಡ್ತಿದ್ದೆವು. ಉತ್ಸವ ಆಗುವಾಗ ಒಂದು 4 ದಿವಸ ಇರುವಾಗ ನಾಯ್ಕರು ಬರ್ತಾ ಇದ್ರು. ಅದೇ ಭಾವನೆಯನ್ನ, ನಾವು ಆಸೆಯನ್ನ ಶ್ರೀ ವಾಸುದೇವರಾವರಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಮುಂದಕ್ಕೆ ವಿದ್ಯಾರಣ್ಯ ಕಲಾವೃಂದದವರಿಂದ ಮಾಸ್ಟರ್ಗೆ ಒಂದು ಸನ್ಮಾನ. ದಯವಿಟ್ಟು ಉಮಾನಾಥ್ ಮತ್ತು ವಿಜಯ KSRTC ದಯವಿಟ್ಟು ಬಂದು ತಮ್ಮ ಸನ್ಮಾನವನ್ನ ಮಾಡಬೇಕಾಗಿ ವಿನಂತಿ. ಸ್ಟೂಡೆಂಟ್ ಆಗಿದ್ದೆ. ನನಗೆ ನಿಜವಾಗಿಯೇ ಮಾಸ್ಟರ್ ಸಿಗ್ಲಿಲ್ಲ. ಬಹುಶಃ ಅವರು 82ರಲ್ಲಿ ಬಂದಿರಬೇಕು ಶಾಲೆಗೆ. ಆದರೂ ಕೂಡ ನನಗೆ ಒಂದು ಕಲಿಸಿದ ರೀತಿಯಲ್ಲಿ ಮಾಸ್ಟರ್ ನಮಗೆ ಬಹಳ ವರ್ಷಗಳಿಂದ ಬಹಳ ಪರಿಚಯ. ಅವರಿಗೆ ಎಲ್ಲಿ ಸಿಕ್ಕಿದ್ರೆ ವಿಚಾರ ಹೇಗಿದ್ದೀರಿ, ನಾನು ಕೂಡ ನನಗೆ ಕೂಡ ಅವ್ರ ಹತ್ರ ತುಂಬ ಒಂದು ಆತ್ಮೀಯ ಒಂದು ಸಂಬಂಧ. ನಾನು ಕೂಡ ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಾಗ ಎಲ್ಲರ ಬಗ್ಗೆ ಯಾವಾಗಲೂ ನನ್ನ ಹತ್ರ ಹೇಗೆ ಇದ್ದೀರಿ, ಯಾವ ಒಂದು 2-3 ಸರಿ ಈ ನಮ್ಮ ಸ್ಮರಣ ಸಂಚಿಕೆ ವಿಷಯದಲ್ಲಿ ಕೂಡ ನನ್ನ ಹತ್ರ ಮನೆಗೆ ಕೂಡ ನನ್ನ ಹತ್ರ ಮಾತಾಡ್ಕೊಂಡೇಳಿ ಬಂದಿದ್ರು. ಆವಾಗ ಕೂಡ ನನಗೆ ಅಂದರೆ ತುಂಬ ಪ್ರೀತಿ ಅಂತ ಹೇಳಿದರೆ ಈಗ ತುಂಬ ಬೇಸರ ಆಗ್ತದೆ. ಯಾಕೆಂತ ಹೇಳಿದರೆ ಅಲ್ಲ, ಒಂದು ಅವರ ಊರಂತ ಹೇಳಿದ್ರೆ ಅವರಿಗೆ ಹೋಗಲೇಬೇಕಾಗ್ತದೆ ಅಂತ ಪರಿಸ್ಥಿತಿ ಇದೆ ಈಗ ಅವರಿಗೆ. ಆದರೂ ಕೂಡ ನಮಗೆ ನಮ್ಮ ಸಂಸ್ಥೆಯಲ್ಲಿ ಶಾರದೋತ್ಸವ ಸಮಿತಿಯಲ್ಲಿ ತುಂಬ ವರ್ಷದಿಂದ, ಹಲವಾರು ವರ್ಷಗಳಿಂದ ನಮಗೆ ಒಂದು ಮಾರ್ಗದರ್ಶನ, ಅದೇ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಈಗ ನಮ್ಮ ಕಾರ್ಯದರ್ಶಿ ಅವರ ಬರೆದ್ರು ಕೂಡ ತುಂಬ ಅವರ ಬಗ್ಗೆ ಮಾತಾಡಿದರು. ಆದ್ದರಿಂದ ಅವರ ಈ ನಿವೃತ್ತ ಜೀವನ ಮುಂದೆ ಒಳ್ಳೆಯದಾಗಲಿ, ಶ್ರೀ ಶಾರದಾ ಮಾತೆಯ ಪೂರ್ಣ ಆಶೀರ್ವಾದ ಅವರಿಗೆ ಇರಲಿ ಅಂತೇಳಿ ಹಾರೈಸಿದ ಶ್ರೀ ವಿದ್ಯಾರಣ್ಯ ಕಲಾವೃಂದ ಪರವಾಗಿ ಅಧ್ಯಕ್ಷರಾಗಿ ನಾನು 2 ಮಾತನಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರದ್ದು ಸನ್ಮಾನ ಪೂರೈಸಿದ್ದೀರಿ ಅಂತ ಭಾವಿಸ್ತೇನೆ. ಇದೀಗ
ಶ್ರೀಯುತ ಎಂ ವಾಸುದೇವರಾಯರು ಏನು ಹೇಳ್ತಾರೆ ಎನ್ನುವಂಥ ಕುತೂಹಲ ನಮಗೆಲ್ಲ. ಅವರ ಪ್ರತ್ಯುತ್ತರಕ್ಕಾಗಿ ಕಾಯ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷರಾದ ಶ್ರೀಯುತ ಶ್ರೀಕರಕಿಣಿಯವರೇ, ವೇದಿಕೆ ಮೇಲೆ ಇರುವ ಎಲ್ಲ ಗೌರವಾನ್ವಿತರೆ ಮತ್ತು ಸಭೆಯಲ್ಲಿರುವ ನನ್ನ ಆತ್ಮೀಯ ಬಂಧು ಮಿತ್ರರೇ, ಈ ದಿವಸ ತಾವೆಲ್ಲ ಸೇರಿ ನನ್ನನ್ನು ಬಹಳ 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 ಹೃದಯಾಂತರಾಳದ ಗೌರವವನ್ನು ಸಲ್ಲಿಸಿದ್ದೀರಿ. ನನಗೆ ಏನು ಮಾತನಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಗೊತ್ತಿಲ್ಲದವರು ಬಂದು ಕೂತು ನೋಡ್ತಾ ಇರುವಾಗ ಏನು ಯಾರು ದೊಡ್ಡ ಜನ ಸನ್ಮಾನ ಪಡಿತಾ ಇದ್ದಾರೆ ಹಾಗೆ ಭಾವಿಸ್ಕೊಳ್ತಾರೆ. ಆದರೆ ವಾಸ್ತವ ಅಂದರೆ ನಾನು ದೊಡ್ಡ ಜನವೇ ಅಲ್ಲ. ಇಲ್ಲಿ ಸಭೆಯಲ್ಲಿರುವಂತಹ ಎಲ್ಲ ನೀವೆಲ್ಲ ಏನು ಸನ್ಮಾನ ಮಾಡಿದ್ದೀರಿ, ಗೌರವಿಸಿದ್ದೀರಿ, ನೀವು ದೊಡ್ಡ ಜನರು. ಯಾಕೆ ಹೇಳಿದರೆ ನಿಮ್ಮಲ್ಲಿರುವಂತಹ ಸಂಸ್ಕಾರ, ಸಂಸ್ಕೃತಿಯ ವಿಶಾಲ ಹೃದಯವಂತಿಕೆ, ಆ ಕಾರಣ ನನ್ನನ್ನು ಈ ಸ್ಥಾನದಲ್ಲಿ ಕೂಡಿಸಿದ್ದೀರಿ. ಉಳ್ಳಾಲ ಒಂದು ರೀತಿಯಲ್ಲಿ ನನ್ನ ಮರುಹುಟ್ಟು ಕೊಟ್ಟಂತಹ ಸ್ಥಳ. ನಾನು ಒಂದು ರೀತಿಯಲ್ಲಿ ದ್ವಿಜ ಅಂತ ಹೇಳ್ತೇವೆ. ದ್ವಿಜ ಅಂತ ಹೇಳಿದರೆ ಎರಡು ಜನ್ಮವನ್ನು ಪಡೆದಂಥವರನ್ನು ದ್ವಿಜ ಅಂತ ಹೇಳ್ತೇವೆ. ಬ್ರಾಹ್ಮಣರು ಅಂದರೆ ಯಾರು ಆ ನೂಲು ಹಾಕ್ತಾರಲ್ಲ, ಹಾಕುವ ನಂತರ ಒಂದು ಜನ್ಮ ಅಂತ ಹೇಳ್ತಾರೆ. ನಾನು ಯಾವ ಅರ್ಥದಲ್ಲಿ ದ್ವಿಜ ಅಂತ ಹೇಳಿದರೆ, ಒಂದು ನಮ್ಮ ಊರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿ, ಬಹಳ ಸುಂದರವಾದಂತಹ ಹಳ್ಳಿ ನಾದೂರು ಎನ್ನುವಂತಹದ್ದು, ಅಲ್ಲಿ ಹುಟ್ಟಿರುವುದು, ಅದು ಒಂದನೇ ಜನ್ಮ. ಉಳ್ಳಾಲ ಮತ್ತೊಂದು ಜನ್ಮವನ್ನು ಕೊಟ್ಟಿದೆ. 40 ವರ್ಷಗಳ ಕಾಲ ಈ ಊರಲ್ಲಿ ನಾನು ಉಸಿರಾಡಿದ್ದೇನೆ, ನಡೆದಾಡಿದ್ದೇನೆ. ಈ ಕರಾವಳಿಯ ತುಳುನಾಡು ಏನಿದೆ, ನಿಜವಾಗಿ ಅತ್ಯಂತ ಸುಂದರವಾದ ಮತ್ತು ಸುಸಂಸ್ಕೃತವಾದಂತಹ ಒಂದು ಪ್ರದೇಶ. ಈ ಭೂಮಿಯಲ್ಲಿ ನಿಜವಾಗಿ ಇರುವವರು ಧನ್ಯರು. ಅದರಲ್ಲಿಯೂ ಉಳ್ಳಾಲ ಒಂದು ರೀತಿಯಲ್ಲಿ ದೇವರ ಭೂಮಿಯೂ ಹೌದು, ವೀರ ಭೂಮಿಯೂ ಹೌದು. ವೀರ ರಾಣಿ ಅಬ್ಬಕ್ಕ ಇಲ್ಲಿ ನಡೆದಾಡಿದ, ಆಳ್ವಿಕೆಯನ್ನು ನಡೆಸಿದ, ಜನರನ್ನು ಸಂಘಟಿಸಿದ, ಸಾಮರಸ್ಯದ ಬೀಜವನ್ನು ಬಿತ್ತಿದಂತಹ ಈ ಭೂಮಿ ನಿಜವಾಗಿಯೂ ಪುಣ್ಯಭೂಮಿ. ಇಂತಹ ಸ್ಥಳದಲ್ಲಿ ನನಗೆ ವೃತ್ತಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶವನ್ನು ನೀಡಿದಂತಹ ಸಂಸ್ಥೆ ಉಳ್ಳಾಲ ಮಗುವೀರ ಸಂಘ. ಎಲ್ಲಿಯ ಮಾಮರ, ಎಲ್ಲಿಯ ಕೋಗಿಲೆ ಎನ್ನುವ ಮಾತುಗಳನ್ನು ಕೇಳಿದ್ದೇವೆ. ಸುಮಾರು 500 ಕಿಲೋಮೀಟರ್ ದೂರದ ಒಂದು ಸಣ್ಣ ಗ್ರಾಮದಿಂದ ಈ ಊರಿಗೆ 40 ವರ್ಷಗಳ ಹಿಂದೆ ನಾನು ಬಂದಾಗ ನನಗೆ ಯಾರದ್ದೂ ಪರಿಚಯ ಇಲ್ಲ. ನನ್ನ ಅಣ್ಣ ಒಬ್ಬರು ಮಾತ್ರ ಇದ್ದರು. ನನ್ನ ಅಣ್ಣ ಇಲ್ಲಿ
ಸರ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರೊಬ್ಬರ ಪರಿಚಯ ಬಿಟ್ಟರೆ ಉಳ್ಳಾಳದಲ್ಲಿ ಯಾವುದೇ ರೀತಿಯ ಪರಿಚಯ ಇಲ್ಲ. ಹಾಗಾದ್ರೆ ನಾನು ಹೇಗೆ ಇಲ್ಲಿ ಜೀವನವನ್ನು ನಿರ್ವಹಿಸುವುದು? ಆದರೆ ಈ 40 ವರ್ಷಗಳ ನಂತರ ಗೊತ್ತಾಗಿದೆ ಉಳ್ಳಾಲವನ್ನ ಬಿಟ್ಟು ಹೇಗೆ ಜೀವನವನ್ನು ನಿರ್ವಹಿಸುವುದಂತ. ಉಳ್ಳಾಲದಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು. ನಾನು ಅಷ್ಟು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಿದ್ದೇನೆ. ಬಹಳ ಖುಷಿ ಅಂತ ಹೇಳಿದರೆ, ಸಂತೋಷ ಅಂದರೆ ಈ ಎಲ್ಲ ಮಕ್ಕಳು ಹಿರಿಯ ವಿದ್ಯಾರ್ಥಿಗಳು ಅಥವಾ ಹಳೆಯ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲ ಈಗ ಹೇಗಾಗಿದ್ದಾರೆ ಅಂದರೆ, ಅವರು ಒಂದು ರೀತಿಯಲ್ಲಿ ಗುರು ಶಿಷ್ಯರ ಸಂಬಂಧ ಎನ್ನುವುದಕ್ಕಿಂತ ನಮ್ಮಲ್ಲಿ ಆತ್ಮೀಯ ಸ್ನೇಹ ಸಂಬಂಧ ಇದೆ. ಎಷ್ಟು ನನ್ನ ನೋಡಿದ ಕೂಡಲೇ ನಗಾಡ್ತಾರೆ. ಅವರ ನಗುವನ್ನು ನೋಡುವಾಗಲೇ ಬಹಳ ಖುಷಿ ಆಗ್ತದೆ. ಒಬ್ಬರಲ್ಲ, ಯಾರು ಮಾರ್ಗದಲ್ಲಿ ಸಿಕ್ಕಿದರೂ ಕೂಡ ಅವರು ಮನಃಪೂರ್ವಕವಾಗಿ ನನ್ನಲ್ಲಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ, ಮಾತನಾಡ್ತಾರೆ. ಬಹಳ ಸಂತೋಷ ಆಗ್ತದೆ. ನನಗೆ ಶಾರದಾ ನಿಕೇತನಕ್ಕೆ ಬರುವ ಸಂದರ್ಭದಲ್ಲಿ RK ಉಳ್ಳಾಲ್ ಅವರು ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡು ಅವರು ಬರಲಿಕ್ಕೆ ತಿಳಿಸಿದ್ರು. ನೋಡಿ ಮಾಸ್ಟರ್, ನೀವು ಬನ್ನಿ ಒಮ್ಮೆ. ಅಂದರೆ 97ರಲ್ಲಿ 50ನೇ ಉತ್ಸವ ಆಗುವಾಗ ಶಾರದಾ ಉತ್ಸವ ಸಮಿತಿಗೆ ನನ್ನನ್ನು ಪರಿಚಯ ಮಾಡಿದರು. ಹೀಗಾಗಿ ಆ ನಂತರ ಸುಮಾರು 25 ವರ್ಷಗಳ ಕಾಲ ಶಾರದಾ ಉತ್ಸವ ಸಮಿತಿಯ ಜೊತೆಯಲ್ಲಿ ನಾನು ಕಾಲವನ್ನು ಕಳೆದಿದ್ದೇನೆ. ಉತ್ಸವ ಸಮಿತಿಗೆ ಬರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ನನ್ನ ನಿಜವಾದ ಅಭಿಪ್ರಾಯ ಅಂತ ಹೇಳಿದ್ರೆ, ನಾನು ಉತ್ಸವದಲ್ಲಿ ಏನಾದರೂ ಭಾಗವಹಿಸಬೇಕು, ಕೆಲಸ ಮಾಡಬೇಕು, ಸಹಕಾರ ಕೊಡಬೇಕೆನ್ನುವಲ್ಲ. ಆದರೆ ಉತ್ಸವ ಸಮಿತಿಯಲ್ಲಿ ಸನ್ಮಾನ್ಯ ದಯಾನಂದ ನಾಯಕ್, ಶ್ರೀಯುತ ರವೀಂದ್ರ ಮರೋಳಿಯವರು